ಹರೇಕಳ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆದ ವಿದ್ಯಾರ್ಥಿ ಸಂಸತ್ನ ಭಾರತೀಯ JCIದ ರಾಷ್ಟ್ರೀಯ ತರಬೇತುದಾರರು JC ಸೌಜನ್ಯ ಹೆಗಡೆ ಸೋಮವಾರ ಕಾಂಡೆ ಉದೀಪನ ಮಲ್ತೇರು. ಶಾಲೆದ ಫಾತಿಮತ್ ರಫೀರ ಮಂತ್ರಿಯಾದ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಹರೇಕಳ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆದ 2025-26ನೇ ಸಾಲದ ವಿದ್ಯಾರ್ಥಿ ಸಂಸತ್ನ JCI ರಾಷ್ಟ್ರೀಯ ತರಬೇತುದಾರರು JC ಸೌಜನ್ಯ ಹೆಗಡೆ ಸೋಮವಾರ ಕಾಂಡೆ ಉದೀಪನ ಮಲ್ತೇರು. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೆಯುತ್ತದೆ. ಸುಮಾರು ನಮ್ಮ ಶಾಲೆ ಅಂತ ಹೇಳಿದ್ರೆ ಸುಮಾರು ಮುಖ್ಯ ಅತಿಥಿಗಳಾಗಿ ಬಂದವರಿಗೆ ಸ್ವಲ್ಪ ಸಣ್ಣ ವಿಚಾರವನ್ನು ಪ್ರಸ್ತಾವನೆ ಮಾಡಬೇಕಾಗುತ್ತೆ. ಈಗಾಗಲೇ ಜೂನ್ ಆಗಿ 7 ಕಾರ್ಯಕ್ರಮಗಳು ಶಾಲೆಯಲ್ಲಿ ಆಗಿದೆ. ಎಲ್ಲ ಇಲಾಖೆಯ ಕಾರ್ಯಕ್ರಮಗಳು ಮತ್ತೆ ನೂತನವಾಗಿ ನಮಗೆ ಈಗಾಗಲೇ ಇಂಟೆ ವಿದ್ಯಾಸಂಸ್ಥೆಯವರು ನಮಗೆ ಒಂದು ಬಸ್ಸನ್ನು ಕೊಟ್ಟದ್ದು, ಹೀಗೆ ಬೇರೆ ಬೇರೆ ಅತ್ಯುತ್ತಮವಾದಂತಹ ವಿಕಲಚೇತನ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮ, ಹೀಗೆ ಒಂದು 7 ಕಾರ್ಯಕ್ರಮಗಳನ್ನ ಬಹಳ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಿದ್ದೇವೆ. ಇದು 8ನೇ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂದ್ರೆ ಕಳೆದ ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 3 ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೆ. JC PPP ನಿಮಗೆಲ್ಲ ಅರ್ಥ ಆಗ್ಲಿಕ್ಕಿಲ್ಲಾಗಿ ಅರ್ಥ ಆಗೋ ಭಾಷೆಯಲ್ಲೇ ಹೇಳುವುದು. JCI ಅಂತ ಹೇಳಿದ್ರೆ ಒಂದೊಂದು ಹೆಸರಿಗೂ ಒಂದೊಂದು ಅವರಿಗೆ PP ಅಂತ ಇದೆ, JC ಅಂತ ಇದೆ. ಅದು ಅವರಿಗೆ ಕೊಡುವಂತ ಗೌರವ, ಆ ಗೌರವಕ್ಕೆ ಒಂದೊಂದು ಮನ್ನಣೆ ಇದೆ. ಅದಕ್ಕೆ ತಗೊಳ್ಬೇಕು ಅಂತ ಹೇಳಿದ್ರೆ ಅಷ್ಟೇ ಒಂದು ಚಾಣಕ್ಯತನ ಬೇಕು, ಕ್ರಿಯಾಶೀಲತೆ ಬೇಕು. ಅದೆಲ್ಲವನ್ನು ಅಳವಡಿಸಿಕೊಂಡಂತಹ ನಮ್ಮ JCI ವಲಯ 15 ಅಂತ ಇದೆ. ಅದು ವಲಯ 15ರ ಮಾಜಿ ಅಧ್ಯಕ್ಷರು, ವಲಯ ಅಧ್ಯಕ್ಷರಾಗಿ, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ, ಹೀಗೆ ಬೇರೆ ಬೇರೆ JCIಯ ವಿವಿಧ ಮಜಲುಗಳಾಗಿರ್ಬೋದು, ಸಿನಿಮಾದಲ್ಲಿ ನಟಿಯಾಗಿ, ಒಂದು ಒಳ್ಳೆಯ ಕಾರ್ಯಕ್ರಮ ನಿರೂಪಕಿಯಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಸುಮಾರು ಒಂದು 15 ವರ್ಷಗಳಿಂದ ನಮಗೆ ಪರಿಚಿತರು. ಆದ್ರೂ ಕೂಡ ಚಿಕ್ಕಂದಿನಿಂದಲೇ ಬಹಳ ಆಕ್ಟಿವ್ ಆಗಿ ನಮ್ಮ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಅಲ್ಲಿ ಕೂಡ ರಾಜ್ಯ ಪುರಸ್ಕಾರ ರಾಷ್ಟ್ರಪತಿ ಗೈಡ್ ಆಗಿ ಕೂಡ ಉನ್ನತ ಸ್ಥಾನಕ್ಕೆ. ಹಾಗಾಗಿ ಒಂದು ಕ್ರೀಡಾ ಜೀವನದಲ್ಲೇ ಅತ್ಯುನ್ನತ ಪದಕವನ್ನೆಲ್ಲ ಕಳೆದುಕೊಂಡು ವಿದ್ಯಾರ್ಥಿ ದಶೆಯಲ್ಲೇ ಎಲ್ಲ ಕಾರ್ಯಕ್ರಮಗಳಲ್ಲಿ, ಭಾಷಣದಲ್ಲಿ, ಆಶುಭಾಷಣ ಆಗಿರುವುದು, ಎಲ್ಲ ಹಾಡಾಡುವುದರಿಂದ ಹಿಡಿದು ಎಲ್ಲದರಲ್ಲಿ ಕೂಡ ತನ್ನ ತೊಡಗಿಸಿಕೊಂಡಂತಹ JC ಸೌಜನ್ಯ ಹೆಗಡೆ ಅವರನ್ನ ಮುಖ್ಯ ಅತಿಥಿಗಳು ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಕರೆದಿದ್ದೇವೆ. ಈ ಸಭೆಯ ಸಭಾಧ್ಯಕ್ಷತೆಯನ್ನ ನಮ್ಮ ವಿದ್ಯಾಸಂಸ್ಥೆ ಸಂಚಾಲಕರಾಗಿರುವಂತಹ ಕಡಂಜ ಸೋಮಶೇಖರ್ ಚೌಟ್ರು ವಹಿಸಿಕೊಳ್ತಾರೆ. ಹಾಗೆ ನಮ್ಮ ಮುಖ್ಯ ಗುರುಗಳಿದ್ದಾರೆ. ಇವತ್ತೆಲ್ಲ ಪದಗ್ರಹಣ ಸಮಾರಂಭ ಆಗಿರುವ ಕಾರಣ ಎಲ್ಲ ಶಿಕ್ಷಕರು ಬರುವುದಿಲ್ಲ. ಎಲ್ಲ ಮುಖ್ಯವಾಗಿ ಇವತ್ತಿನ ಮಂತ್ರಿಮಂಡಲದ ರಚನೆ ಆಗಿದೆ. ಅದರ ವರದಿ ಕೂಡ ನೀವು ಕೇಳಲಿಕ್ಕಿದ್ರಿ, ಏನೆಲ್ಲ ನಿಮಗೆ ಗೊತ್ತಿದೆ, ಬಟ್ ನಮ್ಮ ಅತಿಥಿಗಳಿಗೆ ಗೊತ್ತಾಗಬೇಕು. ಏನಿದ್ರು ಒಂದು 90 ನಿಮಿಷದ ಕಾರ್ಯಕ್ರಮ. ಎಂದಿನಂತೆ ಸಮಯ ಪ್ರಜ್ಞೆಯೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತದೆ. ಇವತ್ತು ಬಂದಿರುವಂತಹ ಅತಿಥಿಯವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ, ನಮ್ಮ ವಿದ್ಯಾಸಂಸ್ಥೆ ಸುಮಾರು ಒಂದು 56 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಪ್ರಾಥಮಿಕ ಶಾಲೆ 1910ರಲ್ಲಿ ಪ್ರಾರಂಭಗೊಂಡಿದೆ. ಯಾಕೆಂದ್ರೆ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಅದೆಷ್ಟೋ ದೊಡ್ಡ ಉದಾಹರಣೆಗೆ ನಮ್ಮ ಉಡುಪಿಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ವಿದ್ಯಾ ಮೇಡಮ್ ಇದ್ದದ್ದು ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಪಡ್ತೇವೆ. ಅದೆಷ್ಟೋ ಹೆಸರು ಹೇಳಲಿಕ್ಕೆ ಹೋದ್ರೆ ಇವತ್ತು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಕೂಡ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆಗಿರ್ಬೋದು, ಹೀಗೆ ಹಲವು ಮಂದಿ ಒಳ್ಳೆಯ ಉದ್ಯಮಿಗಳಾಗಿ, ಈ ಒಂದು ಶ್ರೇಷ್ಠ ಮಟ್ಟದ ಉದ್ಯಮಿಗಳಾಗಿ ಕೂಡ ಗುರುತಿಸಿಕೊಂಡಿರುವಂಥದ್ದು ನಮ್ಮ ವಿದ್ಯಾಸಂಸ್ಥೆಗೆ ಹೆಮ್ಮೆ ಅಂತ ಹೇಳಿಕೊಳ್ಳಿ ಬಹಳ ಸಂತಸ ಪಡ್ತೇವೆ. ಅಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳು ಕೂಡ ಎಲ್ಲ ಕಾರ್ಯಕ್ರಮ, ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಕೊರತೆ ಗೊತ್ತಿದೆ. ಆದ್ರೂ ಕೂಡ ದೇವರ ದಯೆ, ನಮ್ಮೆಲ್ಲರ ಶ್ರಮದಿಂದ ಇವತ್ತು ಈ ವರ್ಷ 85 ಮಕ್ಕಳು ಯಾವ ಶಾಲೆಯಲ್ಲಿ ಇಲ್ಲ. 75 ಮಕ್ಕಳು ದಾಖಲಾತಿ ಹೊಂದಿದ್ದಾರೆ ಅಂತ ಹೇಳಿದ್ರೆ ಅದು ನಮಗೆ ತಂದಿರುವಂತ ಗೌರವ, ಈ ವಿದ್ಯಾಸಂಸ್ಥೆಗೆ ತಂದಿರುವಂತ ಗೌರವ. ಇದರ ಹಿರಿಮೆ ಕೂಡ ಆಗಿದೆ. ಒಳ್ಳೆಯ ದೈವಗಳು, ತ್ರಿಶಕ್ತಿ ದೈವಗಳು ಇದೆ ಆಸುಪಾಸಿನಲ್ಲಿ ಎಲ್ಲ. ಈಗಾಗಲೇ ನಾವು ಹೇಳಿಕೊಂಡು ಬರುವ ಹಾಗೆ ಒಳ್ಳೆಯ ಚರ್ಚ್ ಇದೆ, ಮಸೀದಿ, ತುಂಬಾ ಮಂದಿ ಅಲ್ಪಸಂಖ್ಯಾತ ಮಕ್ಕಳು ವಿದ್ಯಾಸಂಸ್ಥೆಯಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಸಮಾನವಾದಂತಹ ಗೌರವವನ್ನು ಕೊಡ್ತಾ ಈ ವಿದ್ಯಾಸಂಸ್ಥೆ ಮಕ್ಕಳನ್ನ ಒಂದು ದೊಡ್ಡ ಮಟ್ಟಿಗೆ ಕೊಂಡೋಗಿದೆ. ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಕೂಡ ಅದಕ್ಕೆ ಪೂರಕವಾಗಿ ನಡೆಯುತ್ತದೆ. ಇವತ್ತು ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆ, ಎಲ್ಲ ವ್ಯವಸ್ಥೆಗಳು ಮಕ್ಕಳೇ ಮಾಡುವಂಥದ್ದು. ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು, ಅವರ ನೇತೃತ್ವದಲ್ಲಿ ಇಡೀ ತಂಡ ಎಲ್ಲ ಕೆಲಸಗಳನ್ನ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನ ಬಹಳ ವ್ಯವಸ್ಥಿತವಾಗಿ ಸಂಘಟನೆ ಮಾಡುವಲ್ಲಿ ಈ ಸಂಸತ್ ಅಂತ ಹೇಳುವುದು, ಶಾಲಾ ಸಂಸತ್ತು ಅಂತ ಏನು ಕರೀತೇವೆ, ಅದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಜೂನಲ್ಲೇ ಮಾಡ್ತೇವೆ. ಜೂನಲ್ಲೇ ಇವತ್ತು ಮುಗಿತಾ ಇದೆ. ಇನ್ನು ಒಂದು ದಿನ ತಲುಪಿದ್ರೆ ಜುಲೈ ಬರ್ತದೆ. ಅದೇ ಕರೆಕ್ಟ್ ಸಮಯಕ್ಕೆ ಇವತ್ತು ಅದನ್ನು ಪ್ರಾರಂಭಗೊಳಿಸಿದ್ದೇವೆ.
ಈ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸುವ ವಿದ್ಯಾರ್ಥಿಗಳಿಂದ ನಡೆಯುತ್ತೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ವೀರೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ರಂಗನ ಜಕನರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಗಣ ಹೋಳುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕಾರ್ಯಕ್ರಮದ ಮುಂದಕ್ಕೆ ಬಂದಂತ ಅತಿಥಿವರಿಯರನ್ನ ಸ್ವಾಗತಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಅದನ್ನ ನಿರ್ವಹಿಸಲಿಕ್ಕಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ಮೋಹಿನಿ ಟೀಚರ್ ಅವರು. ವಂದನೆಗಳು. ಈ ಒಂದು ಬಹಳ ಪ್ರಾಮುಖ್ಯವಾದ ಈ ಕಾರ್ಯಕ್ರಮ ನಮ್ಮ ಮಕ್ಕಳ ಸರ್ಕಾರ ಇವತ್ತು ನಿರ್ಮಾಣಗೊಳ್ಳಲಿದೆ. ಒಂದು ದೇಶದಲ್ಲಿ ಯಾವ ರೀತಿ ಒಂದು ಸರ್ಕಾರ ಕೈಗೊಂಡು ಅದರ ಆಡಳಿತವನ್ನು ಸೂತ್ರವಾಗಿ ನೆರವೇರಿಸುತ್ತದೋ ಅದೇ ರೀತಿ ಮಕ್ಕಳಿಗೆ ಕೂಡ ಒಂದು ಸರ್ಕಾರದ ಬಗ್ಗೆ ಅವರಿಗೆ ಜ್ಞಾನವನ್ನು ಉಂಟು ಮಾಡಲು ನಮ್ಮ ಈ ಶಾಲೆಯಲ್ಲಿ ಕೂಡ ಮಕ್ಕಳ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ನಾವೀಗ ಇವತ್ತು ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ನಮ್ಮ ಶಾಲೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹಾಗೂ ಮಕ್ಕಳಿಗೆ ಅದರ ಕೆಲವೊಂದು ಅಂಶಗಳನ್ನು ತಿಳಿಸಲು ನಮ್ಮ ಶಾಲೆಗೆ ಬಂದಂತಹ ಪ್ರಮುಖವಾದಂತಹ ಅತಿಥಿ ಅವರು ಜೆಸಿಯ ರಾಷ್ಟ್ರೀಯ ತರಬೇತುದಾರರು ಸೌಜನ್ಯ ಹೆಗಡೆ. ಅವರಿಗೆ ನಾವು ಇವತ್ತು ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕರ ಪರವಾಗಿ ಹಾಗೂ ನನ್ನ ಪ್ರೀತಿಯ ಅವರಿಗೆ ನಮ್ಮ ಹೃತ್ಪೂರ್ವಕವಾದಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಂಚಾಲಕರಾದಂತಹ ಕಡೇಂಜ ಸೋಮಶೇಖರ ಚೌಟ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನನ್ನ ಪ್ರೀತಿಯ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೃದಯಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನೆರವೇರಲು ನಮ್ಮ ದೈಹಿಕ ಶಿಕ್ಷಕರು ಹಾಗೂ ಅದರ ಎಲ್ಲ ಆಡಳಿತ ಸಮಿತಿಯ ಮಂತ್ರಿಗಳು ಸೇರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯವಾಗಿ ಸ್ವಾಗತ ಮಾಡಿದಂತಹ ಮೋಹಿನಿ ಟೀಚರ್ ಅವರಿಗೆ ಕೂಡ ಪೂರ್ವಕ ಸ್ವಾಗತ. ಇದೀಗ ನಮ್ಮ ಕಳೆದ ವರ್ಷದ ಉದ್ಘಾಟನೆ ಕಾರ್ಯಕ್ರಮ, ಪ್ರತಿ ವರ್ಷದಂತೆ ಕಳೆದ ವರ್ಷದ ಉದ್ಘಾಟನೆ ಕಾರ್ಯಕ್ರಮದ ವರದಿ ಮತ್ತು ಈಗ ಚುನಾವಣಾ ಪ್ರಕ್ರಿಯೆಯ ವರದಿಯನ್ನ ನಮ್ಮ ಮುಂದೆ ವಾಚನ ಮಾಡಲಿಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಆಯ್ಕೆಯಾಗಿರುವಂತಹ ಅನನ್ಯ ಅವರಿಂದ ಇದೀಗ ವರದಿ ವಾಚನ. 2024-25ನೇ ಸಾಲಿನ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆಯ ವರದಿ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದೊಂದಿಗೆ ಸಂಸತ್ತಿನ ನಡವಳಿ ಮತ್ತು ವಿಧಾನಸಭೆಯ ಕಾರ್ಯವೈಖರಿ, ಸಭಾಪತಿಗಳ ಕಾರ್ಯಗಳು, ಮಂತ್ರಿಗಳ ಕಾರ್ಯಚಟುವಟಿಕೆಗಳನ್ನು ಎಡವೆಯಲ್ಲಿ ಕಲಿತುಕೊಂಡಾಗ ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಸಾಧ್ಯ. ನೂತನ ನಾಯಕರು ತಮ್ಮ ಕೆಲಸದಲ್ಲಿ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಸತ್ಯ, ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡಾಗ ಭವಿಷ್ಯದಲ್ಲಿ ಉತ್ತಮ ಜನನಾಯಕನಾಗಲು ಸಾಧ್ಯ ಎಂದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ
ಉಳ್ಳಾಲ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಕೊಯತಬೈಲ್ ಅಭಿಪ್ರಾಯಪಟ್ಟರು. ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ ಇಲ್ಲಿನ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆ ಮಾಡಿ ಮಾತನಾಡಿದರು. ಈ ಸಂದರ್ಭ ಶಾಲಾ ಮುಖ್ಯಮಂತ್ರಿ ಲಾವಣ್ಯ, ಶಾಲಾ ಸಭಾಪತಿ ಪ್ರಸನ್ನ, ವಿಪಕ್ಷದ ನಾಯಕ ಮೊಹಮ್ಮದ್ ಅಮೀನ್, ಗೃಹ ಮಂತ್ರಿ ಶೋಭಿತ್, ಆರೋಗ್ಯ ಮಂತ್ರಿ ಶಾಹಿದ್, ವಿದ್ಯಾಮಂತ್ರಿ ಜೊಹರ ಬೀವಿ, ಕೃಷಿ ಮಂತ್ರಿ ಸೂರಜ್, ಆಹಾರ ಮಂತ್ರಿ ಮಂದಿರ್, ಪ್ರವಾಸ ಮಂತ್ರಿ ನಾಗರಾಜ್, ವಾರ್ತಾ ಮಂತ್ರಿ ಶ್ರೀಷ್ಮಾ, ಪೀಠೋಪಕರಣ ಮಂತ್ರಿ ಸಪ್ನಾಸ್, ಸಾಂಸ್ಕೃತಿಕ ಮಂತ್ರಿ ದೀಕ್ಷಿತಾ, ನೀರಾವರಿ ಮಂತ್ರಿ ಪ್ರಜ್ವಲ್, ಭಿತ್ತಿಪತ್ರಿಕಾ ಮಂತ್ರಿ ಅನುಷಾ, ಸ್ವಚ್ಛತಾ ಮಂತ್ರಿ ಹಫೀಜಾ, ಸಮಯ ಪಾಲನಾ ಸಮಿತಿ ಸಂಚಾಲಕರಾಗಿ ಜಯರಾಜ್, ಶಿಸ್ತು ಪಾಲನಾ ಸಮಿತಿ ಸಂಚಾಲಕರಾಗಿ ಪ್ರಣವ್, ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿ ಸಾನಿಧ್ಯ, ಬಿಸಿಯೂಟ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿ ಪೃಥ್ವಿರಾಜ್ ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯ ಅತಿಥಿಯಾಗಿದ್ದ ರಾಜ್ಯ ಯಕ್ಷಗಾನ ಅಕಾಡೆಮಿಯ ಸದಸ್ಯ ಯಕ್ಷಗಾನ ಗುರು ಕೃಷ್ಣಪ್ಪ ಧುನ್ಯ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಬ್ಬಕ್ಕ ಸಂಸ್ಥೆಯ ಆಡಳಿತ ನಿರ್ದೇಶಕ ಶಶಿಧರ್ ಕೊಯತಬೈಲ್ ಅವರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕಿ ಉಷಲತಾ ಅಧ್ಯಕ್ಷತೆ ವಹಿಸಿದ್ದರು. ಅತಿಥಿಯಾಗಿ ಉದ್ಯಮಿ ಅಬುಬಕ್ಕರ್ ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಜೈನಬ ಫಾಯಿಜ ವರದಿ ವಾಚಿಸಿದರು. ಶಿಕ್ಷಕ ರವಿಶಂಕರ್ ಅಭಿನಂದನಾ ಭಾಷಣ ಮಾಡಿದರು. ಶಿಕ್ಷಕರಾದ ಮೋಹಿನಿ ಸ್ವಾಗತಿಸಿದರು. ತ್ಯಾಗಂ ಹರೇಕಳ ಕಾರ್ಯಕ್ರಮ ನಿರ್ವಹಿಸಿದರು. ಶಿವಣ್ಣ ವಂದಿಸಿದರು. ಸ್ಮಿತಾ ಸಹಕರಿಸಿದರು. 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಚುನಾವಣಾ ಪ್ರಕ್ರಿಯೆಗಳು. 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಚುನಾವಣೆ ಘೋಷಣೆಯನ್ನು ಶಾಲಾ ಚುನಾವಣಾ ಅಧಿಕಾರಿ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ತ್ಯಾಗಂ ಅವರು ಮಾಡಿದರು. ಅದರಂತೆ ವೇಳಾಪಟ್ಟಿಯನ್ನು ಪ್ರಕಟಿಸಿದರು. ನಾಮಪತ್ರ ಸಲ್ಲಿಕೆ ದಿನವಾಗಿ 22/6/2025ರಂದು ಶಾಲೆಯಿಂದ 3 ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. 1ನೇದಾಗಿ ಫಾತಿಮಾ ರಾಫಿದಾ, 2ನೇದಾಗಿ ಸನತ್, 3ನೇದಾಗಿ ಮೊಹಮ್ಮದ್ ಸಿನಾನ್. ದಿನಾಂಕ 24/6/2025ರಂದು ನಾಮಪತ್ರ ಹಿಂಪಡೆಯುವ ದಿನವಾಗಿತ್ತು. ಯಾರೂ ಕೂಡ ನಾಮಪತ್ರ ಹಿಂಪಡೆಯಲಿಲ್ಲ. ದಿನಾಂಕ 24/6/2025ರಿಂದ 26/6/2025ರವರೆಗೆ ಪ್ರಚಾರ ಕಾರ್ಯ ನಡೆಯಿತು. ದಿನಾಂಕ 27/6/2025ರಂದು ಮತದಾನ ನಡೆಯಿತು. ಅಂದು ಮಧ್ಯಾಹ್ನ ಮೇಲೆ ಮತ ಎಣಿಕೆ ಪ್ರಕ್ರಿಯೆ ನಡೆಯಿತು. ತದನಂತರ ಫಲಿತಾಂಶವನ್ನು ಪ್ರಕಟ ಮಾಡಿದರು. ಫಾತಿಮಾ ರಾಫಿದಾರ್ ಅವರು ಸುಮಾರು 77 ಮತಗಳನ್ನು ಪಡೆಯುವುದರೊಂದಿಗೆ ಶಾಲಾ ನಾಯಕಿಯಾಗಿ ಮೂಡಿಬಂದರು. 2ನೇ ಅಭ್ಯರ್ಥಿ ಮೊಹಮ್ಮದ್ ಸಿನಾನ್ 50 ಮತಗಳನ್ನು, 3ನೇ ಅಭ್ಯರ್ಥಿ ಸನತ್ 40 ಮತಗಳನ್ನು ಪಡೆದರು. ವಿಪಕ್ಷ ನಾಯಕರಾಗಿ ಮೊಹಮ್ಮದ್ ಸಿನಾನ್ ಅವಿರೋಧವಾಗಿ ಆಯ್ಕೆಯಾದರು. ವರದಿಯನ್ನು ವಾಚನ ಮಾಡಿದಂತಹ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವಂತಹ ಅನನ್ಯ ಅವಳಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಪ್ರಮಾಣವಚನ ಸ್ವೀಕಾರ ಸಮಾರಂಭ. ಇದೀಗ ಮೊದಲನೇದಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷ ಸುಮಾರು 77 ಅಂಕಗಳೊಂದಿಗೆ ಓಟುಗಳನ್ನು ಪಡೆದುಕೊಂಡು ಶಾಲಾ SPL ಆಗಿ ಆಯ್ಕೆಯಾಗಿರುವಂತಹ ಫಾತಿಮಾತ್ ರಫೀದಾ ಇವಳು ಈ ವರ್ಷದ ನಾಯಕಿಯಾಗಿ ಆಯ್ಕೆಯಾಗಿದ್ದಾಳೆ. ಇದೀಗ ಅವರನ್ನು ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ಪ್ರತಿಜ್ಞೆಯನ್ನು ಬೋಧಿಸಲಿಕ್ಕೆ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಅಭ್ಯಾಗತರು ಆಗಿರುವಂಥ JC ಸೌಜನ್ಯ ಹೆಗಡೆ ಅವರು ಅವರಿಗೆ ಪ್ರತಿಜ್ಞೆಯನ್ನು ಬೋಧಿಸಲಿಕ್ಕಿದ್ದಾರೆ. ವಿನೀತ್. ಇಪ್ಪತ್ತೈದು 26ನೇ ಸಾಲಿನ ಶಾಲಾ ಸಂಸತ್ತಿನ ಮುಖ್ಯಮಂತ್ರಿಯಾಗಿ ಶಾಲಾ ಸಂವಿಧಾನಕ್ಕೆ ಬದ್ಧರಾಗಿ ನನ್ನ ಕರ್ತವ್ಯವನ್ನು ನಿಷ್ಠೆ ಮತ್ತು ಪ್ರಾಮಾಣಿಕೆಯೊಂದಿಗೆ ನಿರ್ವಹಿಸುತ್ತೇನೆ ಎಂದು ಮತ್ತು ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ನನ್ನ ಕೆಲಸವನ್ನು ಕಾಯ ವಾಚ ಮನಸ್ಸ ಶ್ರದ್ಧೆಯಿಂದ ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಕಂಗ್ರ್ಯಾಚುಲೇಷನ್ಸ್.
ಸಭಾಪತಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಿಕ್ಕಿದ್ದಾರೆ ನಮ್ಮ ಸಂಚಾಲಕರಾದ ಕಡಂಜ ಸೋಮಶೇಖರ್ ಚೌಟ್ರು. ಡ್ಯಾಶ್ ಎಂಬ ಹೆಸರಿನ 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸಭಾಪತಿಯಾಗಿ ಶಾಲಾ ಸಂವಿಧಾನಕ್ಕೆ ಬದ್ಧರಾಗಿ ನನ್ನ ಕರ್ತವ್ಯವನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ನಿರ್ವಹಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಇದೀಗ ಎಲ್ಲ ಮಂತ್ರಿವರಿಯರಿಗೆ ಪ್ರಮಾಣ ವಚನ ಬೋಧಿಸುವಂಥ ಕಾರ್ಯಕ್ರಮ. ಈಗಾಗಲೇ ಸಭಾಪತಿಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಸಭಾಪತಿಗಳು ಎಲ್ಲ ಮಂತ್ರಿವರಿಯರಿಗೆ ಪ್ರಮಾಣ ವಚನವನ್ನು ಬೋಧಿಸಲಿಕ್ಕಿದ್ದಾರೆ. ಇದೀಗ ಎಲ್ಲ ಮಂತ್ರಿಗಳನ್ನು ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುವಂಥ ಕ್ಷಣಗಳು. ಎಸ್. ಎಲ್ಲರೂ ನಿಮ್ಮ ಬಲಗೈಯನ್ನು ಮುಂದೆ ಚಾಚಿ. ಡ್ಯಾಶ್ ಎಂಬ ಹೆಸರಿನ ನಾನು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಡ್ಯಾಶ್ ಮಂತ್ರಿಯಾಗಿ ಶಾಲಾ ಸಂವಿಧಾನಕ್ಕೆ ಬದ್ಧರಾಗಿ ಶಾಲೆಯಲ್ಲಿ ನನ್ನ ವ್ಯಾಪ್ತಿಗೆ ಬರುವ ಎಲ್ಲ ಕಾರ್ಯಗಳನ್ನು ಗುರುವರಿಯರ ಮಾರ್ಗದರ್ಶನದೊಂದಿಗೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ನಿರ್ವಹಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಕ್ಲಾಪ್ಸ್ ಗೋ. ಬಹಳ ಶಿಸ್ತುಬದ್ಧವಾಗಿ ನೀವೆಲ್ಲರೂ ಸಹಕಾರವನ್ನು ಮಾಡ್ತಾ ಇದ್ದೀರಿ. ಎಲ್ಲ ಮಂತ್ರಿಗಳು ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಿಂದ ಪದಕ ಪ್ರದಾನವನ್ನು ಸ್ವೀಕಾರ ಮಾಡಿಕೊಂಡು ಪ್ರಮಾಣ ವಚನವನ್ನು ಕೂಡ ಈಗಾಗಲೇ ಸಭಾಪತಿಗಳಿಂದ ಸ್ವೀಕರಿಸಿ ಅವರ ಹಸ್ತಾಕ್ಷರವನ್ನು ನೀಡಿ ಅದರೊಟ್ಟಿಗೆ ಪದಕವನ್ನು ಕೂಡ ಸ್ವೀಕಾರ ಮಾಡಿ ತೆರಳುತ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಎಲ್ಲ ಸಮಿತಿಯ ಸಂಚಾಲಕರುಗಳು ಬರ್ತಾರೆ. ಸಮಿತಿಯ ಸಂಚಾಲಕರಿಗೆ ಪ್ರಮಾಣ ವಚನವನ್ನು ನಮ್ಮ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಮೋಹಿನಿ ಟೀಚರ್ ಅವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಸಮಿತಿ ಅಂತ ಹೇಳಿದರೆ ತಮಗೆಲ್ಲ ಗೊತ್ತಿರುವ ಹಾಗೆ
ಕಾರ್ಯಕ್ರಮ ನಿರ್ವಹಣೆ ಆಗಿರ್ಬೋದು, ಶಿಸ್ತು ಪಾಲನೆ ಆಗಿರ್ಬೋದು, ಹಾಗೆ ಸಮಯ ಪ್ರಜ್ಞೆ ಆಗಿರ್ಬೋದು, ಬಿಸಿಯೂಟದ್ದು ಸಂಬಂಧಪಟ್ಟಾಗೆ ಆಗಿರ್ಬೋದು, ಈ 4 ವ್ಯವಸ್ಥೆಗಳಿಗೆ ಮುಖ್ಯವಾಗಿ 4 ಸಂಚಾಲಕರುಗಳನ್ನು ಮಾಡಿ ಅವರು ಪ್ರತಿ ವರ್ಷ ಆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಬಹಳ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪೂರ್ವಯೋಜಿತವಾಗಿ ಅವರು ಕೆಲವೊಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೋಸ್ಕರ ಈ ಸಮಿತಿಯನ್ನು ರಚನೆ ಮಾಡಿದ್ದು. ಈ ಸಮಿತಿಗೆ 4 ಮಂದಿ ಈಗಾಗಲೇ ಘಟಾನುಘಟಿಗಳು ಎಲ್ಲ ಚಟುವಟಿಕೆಗಳಲ್ಲಿ ತನ್ನ ನುರಿತಂತಹ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಆ ಮಕ್ಕಳನ್ನು ಇದೀಗ ವೇದಿಕೆಗೆ ಬರಮಾಡಿಕೊಳ್ಳುವಂಥ ಕ್ಷಣಕ್ಕೆ ನಾವೆಲ್ಲರೂ ತೆರಳುತ್ತಾ ಇದ್ದೇವೆ. ಇದೀಗ ಮಂತ್ರಿವರಿಯರಿಗೆ ಈ ಒಂದು ಪದಕವನ್ನು ಶಾಲನ್ನು ಹೊದಿಸಿ ಹಾಗೆ ಪದಕವನ್ನು ಕೂಡ ನೀಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಉದ್ಘಾಟಕರಾಗಿರುವಂಥ JC ಸೌಜನ್ಯ ಹೆಗಡೆಯವರು. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ಮಂತ್ರಿಗಳಿಗೆ ಕೂಡ ಶುಭವನ್ನು ಹಾರೈಸ್ತೇವೆ. ವಿಶೇಷವಾಗಿ ಸೌಜನ್ಯ ಮೇಡಮ್ ಅವರಿಗೆ ಕೂಡ ಧನ್ಯವಾದಗಳನ್ನ ಸಲ್ಲಿಸಿ ಇದೀಗ ಸಮಿತಿಯ ಸಂಚಾಲಕರುಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂಥ ಕ್ಷಣ. ಸಂಚಾಲಕರುಗಳ ಪ್ರತಿಜ್ಞೆ. ನಿಮ್ಮ ಹೆಸರು ಹೇಳಿ. ಕೈ ಮುಂದಕ್ಕೆ, ಬಲಗೈ ಚಾಚಿ. ನಿಮ್ಮ ಹೆಸರು ಹೇಳಿ. ಎಂಬ ಹೆಸರಿನ ನಾನು 25-26ನೇ ಸಾಲಿನ ಶಾಲಾ ಶಿಸ್ತು ಮತ್ತು ಸಂಘಟನೆಗೆ ಪೂರಕವಾಗಿ ಯೋಜಿಸಲ್ಪಟ್ಟ ವಿವಿಧ ಸಮಿತಿಗಳ ಸಂಚಾಲಕರಾಗಿ ನಾನು ನನ್ನ ಕರ್ತವ್ಯವನ್ನು ಬದ್ಧತೆಯೊಂದಿಗೆ ನಿರ್ವಹಿಸಿ ಶಾಲೆಗೆ ಕೀರ್ತಿ ಬರುವ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಆಲ್ ದಿ ಬೆಸ್ಟ್. ಇದೀಗ ನಮ್ಮ ತಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬರು ಆಡಳಿತ ಪಕ್ಷ ಅಂತ ಹೇಳಿದ್ರೆ ಮತ್ತೊಂದು ವಿರೋಧ ಪಕ್ಷ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯುವುದಿಲ್ಲ. ಆಡಳಿತ ಪಕ್ಷದವರಿಗೆ ಕೆಲವೊಮ್ಮೆ ಚಾಟಿ ಬೀಸಬೇಕಾಗ್ತದೆ. ಆ ನೆಲೆಯಲ್ಲಿ ಸುಮಾರು 27 ಓಟುಗಳು ಮಾತ್ರ ಕಡಿಮೆ ಪಡೆದರೂ ಕೂಡ ಒಬ್ಬ ಕ್ರಿಯಾಶೀಲ ಮೊಹಮ್ಮದ್ ಸಿನಾನ್ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದಾನೆ. ಅವನನ್ನು ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ಪ್ರಮಾಣವಚನ ಬೋಧಿಸಲಿಕ್ಕೆ ಸಭಾಪತಿಗಳು ಮುಂದೆ ಬರ್ತಾರೆ. ಡ್ಯಾಶ್ ಎಂಬ ಹೆಸರಿನ ನಾನು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಶಾಲಾ ಸಂವಿಧಾನಕ್ಕೆ ಬದ್ಧರಾಗಿ ನನ್ನ ಕರ್ತವ್ಯವನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ನಿರ್ವಹಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಕ್ಲಾಪ್ಸ್ ಗೋ. ವಿರೋಧ ಪಕ್ಷದ ನಾಯಕನಾಗಿ ಇದೀಗ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿರುವಂತಹ ಮೊಹಮ್ಮದ್ ಸಿನಾನ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುವ. ಉದ್ಘಾಟನೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸೌಭಾಗ್ಯ ಮಕ್ಕಳಿಗೆ ಅದೊಂದು ಅದ್ಭುತವಾದಂಥ ಈ ಕಾರ್ಯಕ್ರಮಕ್ಕೆ ಒಬ್ಬ ರಾಷ್ಟ್ರೀಯ ತರಬೇತುದಾರರು ಸಿಕ್ಕಿದ್ದು ಬಹಳ
ಸಂತಸ, ಒಂದು ಸೌಭಾಗ್ಯ ಹೇಳಿದ ಹಾಗೆ. ಅಂಥವರು ಸಿಗುವುದೇ ಕಡಿಮೆ. ಅಂಥವರಿಂದ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಆಗೋದು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಬಹಳ ಖುಷಿ ತಂದಿದೆ. ವಿಶೇಷವಾಗಿ ಈ ವರ್ಷದ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳು ಬಹಳ ನಿರ್ವಿಘ್ನವಾಗಿ ಅವರವರ ಕೆಲಸವನ್ನು ಬಹಳ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ನಡೆಸಬೇಕು. ಅದಕ್ಕೆ ಪೂರಕವಾಗಿ ಇದೆಲ್ಲ ಕಾರ್ಯಕ್ರಮಗಳು, ಅದು ಪದಗ್ರಹಣ ಆಗಿರ್ಬೋದು, ಅವರಿಗೆ ಬ್ಯಾಜ್ ಕೊಡುವಂಥದ್ದು ಆಗಿರ್ಬೋದು, ಇದೀಗ ಎಲ್ಲ ಮಂತ್ರಿವರಿಯರ ಮುಖಸ್ಥಿತಿಯಲ್ಲಿ ನಮ್ಮ ಶಿಕ್ಷಕರು ಕೂಡ ಸೇರಿಕೊಳ್ತಾರೆ. ಇದೀಗ ಈ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆಯನ್ನು ನಮ್ಮೆಲ್ಲರ ಒಬ್ಬ ಕ್ರಿಯಾಶೀಲ ಪ್ರತಿಭೆ JC ಸೌಜನ್ಯ ಹೆಗಡೆ ಅವರು ದೀಪ ಪ್ರಜ್ವಲನೆ ಮಾಡುವ ಮುಖೇನ ಉದ್ಘಾಟಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ಎಲ್ಲ ಶಿಕ್ಷಕ ವೃಂದದ ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಬೇಕು ಅಂತೇಳಿ ವಿನಂತಿ. ವಿದ್ಯಾರ್ಥಿಗಳೇ, ನಮ್ಮ ಈ ವರ್ಷದ ವಿದ್ಯಾರ್ಥಿ ಸರ್ಕಾರ ಅಂದರೆ ವಿದ್ಯಾರ್ಥಿ ಸಂಸತ್ತಿನ ಉದ್ಘಾಟನೆಯನ್ನು ಮಾಡಿದವರು ನಮ್ಮ ಶ್ರೀಮತಿ JC PPP ಸೌಜನ್ಯ ಹೆಗಡೆ ಅವರು, ನಮ್ಮ ರಾಷ್ಟ್ರೀಯ ತರಬೇತುದಾರರು, ರಾಷ್ಟ್ರೀಯ ವಲಯ 15ರ ವಲಯಾಧ್ಯಕ್ಷರು, ಮಾಜಿ ವಲಯಾಧ್ಯಕ್ಷರು, ಅದು ಮಾತ್ರ ಅಲ್ಲದೆ ರಾಷ್ಟ್ರೀಯ ಭಾರತ JCSನ ಪದಾಧಿಕಾರಿಗಳು ಓರ್ವರು ಆಗಿರುವಂತಹ ನಮ್ಮ JC ಸೌಜನ್ಯ ಹೆಗಡೆಯವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಅವರಿಗೆ ಈಗಾಗಲೇ ನಾನು ತಿಳಿಸಿದ್ದೇನೆ, ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಲೀಡರ್ಶಿಪ್ನ ಬಗ್ಗೆ, ಇಂಡಿವಿಜುವಲ್ ಡೆವಲಪ್ಮೆಂಟ್ನ ಬಗ್ಗೆ ಎಲ್ಲ ಮಂತ್ರಿಗಳಿಗೆ ಒಂದು ಒಳ್ಳೆಯ ಮಾತುಗಳನ್ನ ಆಡಬೇಕು ಅಂತೇಳಿ ಅವರಲ್ಲಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓವರ್ ಟು JC ಸೌಜನ್ಯ ಹೆಗಡೆ. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ, ಈ ಶಾಲೆಯ ಪ್ರಾಂಶುಪಾಲರು ಹಾಗೂ ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿ ವರ್ಗಗಳು, ಅಧ್ಯಾಪಕರು ಹಾಗೂ ಪ್ರೀತಿಯ ನೆಚ್ಚಿನ ವಿದ್ಯಾರ್ಥಿಗಳು, ನಿಮಗೆಲ್ರಿಗೂ ನಿಮ್ಮವಳೇ ಆದಂಥ ಸೌಜನ್ಯದಿಂದ ಮಾಡುವಂಥ ನಮಸ್ಕಾರ. ನಮ್ಮ JCಯಲ್ಲಿ ಒಂದು ಮಾತಿದೆ, ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು ಅಂತ. ಇವತ್ತು ವಿದ್ಯಾರ್ಥಿಗಳ ಸರ್ಕಾರವನ್ನು ಉದ್ಘಾಟಿಸಲಿಕ್ಕೆ ಬಂದಂತಹ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಶಿಸ್ತಿನಿಂದ, ಇಷ್ಟು ಡಿಸಿಪ್ಲಿನ್ಡ್ ವೇಯಲ್ಲಿ ಇಷ್ಟು ಶಾಲೆಗಳಿಗೆ ಹೋಗಿದ್ದೇನೆ. ಇಂಥ ಒಂದು ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ನಾನು ನೋಡಲಿಲ್ಲ. ಸೊ ಬಹಳಷ್ಟು ಅಭಿನಂದನೆಯನ್ನು ಕೊಡೋದ್ರ ಮುಖೇನ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮಕ್ಕಳೇ, ಹರೇಕಳ ಅನ್ನುವಂತಹ ಹೆಸರು ಇವತ್ತು ನಿಮ್ಮ ಊರಿನಲ್ಲಿ ಮಾತ್ರ ಅಲ್ಲ, ಪ್ರಾಯಶಃ ಪ್ರಪಂಚದಾದ್ಯಂತ ಕೇಳುವಂತಹ ಒಂದು ಹಿರಿಮೆಯನ್ನು ಪಡೆದಂತಹ ಹೆಸರು. ನಾಳೆ ದಿವಸ ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ ಕೆಲಸವನ್ನು ಮಾಡಿ ಅಥವಾ ಕೆಲಸವನ್ನು ಕೊಡುವಂತಹ ಸ್ಥಿತಿಗೆ ಬಂದರೂ ಕೂಡ ನೀವು ಕಲ್ತಂಥ ಶಾಲೆ ಯಾವುದು ಅಂತ ಹೇಳಿದರೆ ಹೆಮ್ಮೆಯಿಂದ ಹೇಳುವಂತಹ ಒಂದು ಅನಿಸಿಕೆ ನಿಮಗಿರಬೇಕು. ಆ ಹೆಮ್ಮೆ ನನಗನ್ನಿಸ್ತಾ ಇದೆ. ಯಾಕಂದರೆ ಹಲವಾರು ಶಾಲೆಗಳಲ್ಲಿ ಓದು, ಚಟುವಟಿಕೆ, ಪುಸ್ತಕ, ಪರೀಕ್ಷೆ, ರಿಸಲ್ಟ್ಸ್ ಇದಕ್ಕೆ ಮಾತ್ರ ಒತ್ತಡ ಕೊಡ್ತಾ ಇರುವಾಗ ಇಂಥ ಒಂದು ಕಾರ್ಯಕ್ರಮಕ್ಕೂ ಕೂಡ ಇಷ್ಟೊಂದು ಇಂಪಾರ್ಟೆನ್ಸನ್ನು ಕೊಟ್ಟು ಇಷ್ಟೊಂದು ಡೀಟೇಲಿಂಗಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಓವರಾಲ್ ಡೆವಲಪ್ಮೆಂಟ್ ಸಿಗುವಂತಹ ಒಂದು ಅವಕಾಶ ಈ ಶಾಲೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇವತ್ತು ಪ್ರತಿಜ್ಞೆಯನ್ನು ಪಡೆದು ಈ ವರ್ಷ ಶಾಲೆಗೆ ತಮ್ಮ ಕಮಿಟ್ಮೆಂಟ್, ಡೆಡಿಕೇಶನ್ ಹಾಗೂ ಲೀಡರ್ಶಿಪ್ ವ್ಯಾಲ್ಯೂಸನ್ನು ಶಾಲೆಯ ಮುಖೇನ ನಿಮ್ಮ ಒಂದು ನಾಯಕತ್ವದ ಗುಣವನ್ನು ತೋರಿಸಲಿಕ್ಕೆ ಅವಕಾಶವನ್ನು ಸಿಕ್ಕಿದ್ದನ್ನು ಪಡೆದುಕೊಂಡಂತಹ ನಿಮಗೆಲ್ರಿಗೂ, ಟೀಮ್ ಅಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಅ ಫ್ಯಾಂಟಾಸ್ಟಿಕ್ ಇಯರ್. ಎಲ್ಲರ ಮುಖದಲ್ಲಿ ಒಂದು ನಗು ಇದೆ, ಸಂತೋಷ ಇದೆ, ಒಂದು ಖುಷಿ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ನಾಯಕರಾಗಿದ್ದೇವೆ. ನೀವೆಲ್ಲರೂ ಕೆಳಗಡೆ ಕೂತ್ಕೊಂಡಿದ್ದೀರಾ, ನಮಗೆ ಚೇರಲ್ಲಿ ಕೊಡುವಂತಹ ಒಂದು ಅವಕಾಶ ಸಿಕ್ಕಿದೆ. ನಾಯಕರು ಅಂತ ಹೇಳುವಾಗ ಮುಖ್ಯಮಂತ್ರಿ ಕೂಡ ನಾಯಕರೇ, ಸಭಾಪತಿ ಕೂಡ ನಾಯಕರೇ, ಇಲ್ಲಿರುವಂತಹ ವಿರುದ್ಧ ಪಕ್ಷದ ನಾಯಕರು ಕೂಡ ನಾಯಕರೇ. ಸಿಕ್ಕಿದಂಥ ಅವಕಾಶವನ್ನು ಉಪಯೋಗಿಸಿ ಯಾವ ರೀತಿ ನೀವು
ಕಾರ್ಯಾಚರಣೆ ಮಾಡ್ತೀರಿ, ಅಲ್ಲಿ ನಿಮ್ಮ ನಾಯಕತ್ವದ ಗುಣ ಗೊತ್ತಾಗೋದು. ಇವತ್ತಿಗೆ ಮಕ್ಕಳಿಗೆ ನಾವೆಷ್ಟು ಭಾಷಣ ಮಾಡಿದರೂ ಕೂಡ ಅರ್ಥ ಆಗೋದಿಲ್ಲ. ಸೊ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಹೇಳ್ತೇನೆ. ಹಿಂದೆಂದ ಒಂದು ಕಾಲದಲ್ಲಿ ಒಂದು ಕಾಗೆ ಇತ್ತು. ಈ ಕಾಗೆ ಕತೆ ನಮ್ಗೆಲ್ರಿಗೂ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ದ ಥರ್ಸ್ಟಿ ಕ್ರೋ, ತುಂಬ ಬಾಯಾರಿಕೆ ಆಗಿರುವಂತಹ ಕಾಗೆ. ಗೊತ್ತಿದೆಯಾ ಕತೆ? ಎಲ್ರಿಗೂ ಗೊತ್ತಿದೆಯಾ? ವೆರಿ ಗುಡ್. ನನ್ನ ಜೊತೆ ನೀವು ಕೂಡ ಹೇಳ್ತೀರಾ. ಒಂದಾನೊಂದು ಕಾಲದಲ್ಲಿ ಒಂದು ಕಾಗೆ ಇತ್ತು. ಕಾಗೆಗೆ ತುಂಬ ಬಾಯಾರಿಕೆ ಆಗಿತ್ತು. ಆ ಬಾಯಾರಿಕೆ ನೀಗಬೇಕು ಅಂತ ಹೇಳಿ ಕಾಗೆ ಹುಡುಕ್ತಾ ಹುಡುಕ್ತಾ ಅಲ್ಲಿ ಇಲ್ಲಿ ಹೋಗ್ತಾ ಇರುವಾಗ ಒಂದು ಕಡೆಯಲ್ಲಿ ಒಂದು ಹೂಜಿ ಇತ್ತು. ಹೂಜಿಯಲ್ಲಿ ಸ್ವಲ್ಪ ನೀರು. ಕಾಗೆಗೆ ತುಂಬ ಬಾಯಾರಿಕೆ. ಏನು ಮಾಡೋದು? ಆ ಕಡೆ ಈ ಕಡೆ ನೋಡುವಾಗ ಸಣ್ಣ ಸಣ್ಣ ಕಲ್ಲಿತ್ತು. ಹುಷಾರಿದ್ದೀರಿ ನೀವು ಅಲ್ವಾ? ಕಲ್ಲನ್ನ ಮೆಲ್ಲ ಮೆಲ್ಲ ಕೊಕ್ಕಿನಿಂದ ಒಂದೊಂದೇ ಕಲ್ಲನ್ನ ಹೂಜಿಗೆ ಹೆಕ್ಕಿ ಹಾಕಿ ಎಷ್ಟೋ ಹೊತ್ತಾದ್ಮೇಲೆ ನೀರು ಮೇಲೆ 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 ಬಂದು ಕೊಕ್ಕಿನಿಂದ ನೀರನ್ನ ಕುಡಿದು ಕಾಗೆ ಖುಷಿಯಾಗಿ ಹಾರಿ ಹೋಗುತ್ತೆ. ಈ ಕತೆ ಎಲ್ರಿಗೂ ಗೊತ್ತು ಅಲ್ವಾ? ಗೊತ್ತಿದೆ. ಅದೇ ರೀತಿಯಲ್ಲಿ ಈಗಿನ ದಿನದಲ್ಲಿ 5G ಜನಾಂಗ, ಆ ಕಾಗೆ, ಆ ಮರಿ ಮಗುವೋ ಮುತ್ತಜ್ಜಿ ಮಗುವೋ ಗೊತ್ತಿಲ್ಲ, ಗ್ರ್ಯಾಂಡ್ ಚೈಲ್ಡ್ ಕಾಗೆ ಮತ್ತೆ ಅದೇ ಸಿಚುವೇಶನ್ ಅಲ್ಲಿ ಬರುತ್ತೆ. ಮತ್ತೆ ಕಾಗೆಗೆ ಬಾಯಾರಿಕೆ ಆಗ್ತಾ ಇದೆ. ನೀರು ಬೇಕು ಅಂತ ಹುಡುಕಾಡ್ತಾ ಆ ಕಡೆ ಈ ಕಡೆ ಹೋಗ್ತಾ ಇರುವಾಗ ಮತ್ತೆ ಹೂಜಿಯಲ್ಲಿ ನೀರಿದೆ. ಸ್ವಲ್ಪನೇ ನೀರಿರೋದು. ಏನು ಮಾಡೋದು ಅಂತ ಕಾಗೆ ಆ ಕಡೆ ಈ ಕಡೆ ನೋಡ್ತಾ ಇರುವಾಗ ಕಣ್ಣಿಗೆ ಕಾಣಿಸೋದು ಕಲ್ಲಲ್ಲ, ಒಂದು ಸ್ಟ್ರಾನ ಎತ್ತುತ್ತೆ, ಹೂಜಿ ಒಳಗೆ ಹಾಕುತ್ತೆ, ಚೆನ್ನಾಗಿ ನೀರು ಕುಡಿಯುತ್ತೆ, ಹಾರಿ ಹೋಗುತ್ತೆ. ರಿಸಲ್ಟ್ ಏನು? ಎರಡೂ ಕಾಗೆಗೆ ನೀರು ಸಿಕ್ತು. ಡಿಫ್ರೆನ್ಸ್ ಏನು? ಆವಾಗ ಹಾರ್ಡ್ ವರ್ಕ್ ಆಗ್ತಾ ಇತ್ತು, ಇವಾಗ ಸ್ಮಾರ್ಟ್ ವರ್ಕ್ ಆಗ್ತಾ ಇದೆ. ಸೊ ಇವತ್ತಿನ ದಿವಸದಲ್ಲಿ ನೀವೆಲ್ಲರೂ ಸ್ಮಾರ್ಟ್ ವರ್ಕಿನ ಜನಾಂಗದವರು. ದ ಜನರೇಷನ್ ಝಿ, ಆಲ್ಫಾ, ಐ ಡೋಂಟ್ ನೋ ಯಾವುದು ಝಿಯಾ ನೀವು? ಇಯಾ? ಓಕೆ. ಸೊ ಹೊಸ ಜನಾಂಗದಲ್ಲಿ 5G ಜನಾಂಗ. ನನಗೆರಡು ಮಕ್ಕಳಿದ್ದಾರೆ. ನನ್ನ ಮಗಳು ಅವಳ ಫ್ರೆಂಡ್ಸ್ ಹತ್ರ ಮಾತಾಡುವಾಗ ವಾಟ್ಸಾಪಲ್ಲಿ ಮೆಸೇಜ್ ಬರುವಾಗ ನಾನು ಕೇಳ್ತಾ ಇರ್ತೇನೆ, ಕಚ 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 ಕೇಳ್ತದೆ. ವಾಪಸ್ ಮೆಸೇಜ್ ಅವಳು ನಾರ್ಮಲ್ ಆಗಿ ಹಾಕ್ತದೆ. ವಾಪಸ್ ರಿಪ್ಲೈ ಬರುವಾಗ ಕಚ 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 ಏನು ಅಂತ ನೋಡ್ಲಿಕ್ಕೆ ಹೋದ್ರೆ ಅವರು 2x ಸ್ಪೀಡಲ್ಲಿ ಮೆಸೇಜಸ್ ಅನ್ನ ಕೇಳ್ತಾರೆ. ಗೊತ್ತಿದೆಯಾ? ಭಾರಿ ಫಾಸ್ಟ್ ಲೆವೆಲಲ್ಲಿರುವಂತಹ ಈ ಜನ್ರೇಷನ್ನಿಗೆ ಇವಾಗ ಹಾರ್ಡ್ ವರ್ಕ್ ಬೇಕಾಗಿಲ್ಲ. ಶಾಲೆಯಲ್ಲಿ ಹೇಳೋದನ್ನೆಲ್ಲ ನಮ್ಮ ಮೊಬೈಲ್ ಫೋನಲ್ಲಿ, ಥ್ಯಾಂಕ್ಸ್ ಟು ಕೊರೋನಾ ಎಲ್ರಿಗೆ ಫೋನ್ಸ್ ಹೇಗೆ ಅವೈಲೇಬಲ್ ಇದೆ. ಮನೆಗೆ ಹೋಗಿ ಮಮ್ಮಿ ಹತ್ರ ಡ್ಯಾಡಿ ಹತ್ರ ಕೇಳಿದರೆ ಫೋನ್ಸ್ ಒಂದ್ಸಲ ಆದರೂ ಯೂಸ್ ಮಾಡ್ಲಿಕ್ಕೆ ಬಿಡ್ತಾರೆ. ಪ್ರತಿಯೊಬ್ಬರಿಗೆ ಅವ್ರವ್ರದ್ದೇ ಅವ್ರ ಫೋನ್ ಇದ್ರೂ ಇಲ್ಲದಿದ್ರೂ ಕೂಡ ಒಂದು ಆಕ್ಸೆಸ್ ಅಂತ ಇದೆ. ಸೊ ಇಲ್ಲಿ ಇರಬೇಕಾದಂತಹ ನಾಲೆಜ್ ಆಗಿರಲಿ, ಟೀಚಿಂಗ್ ಆಗಿರಲಿ, ಏನು ಬೇಕಾದರೂ ನಮ್ಮ ಮೊಬೈಲಲ್ಲಿ ಸಿಗ್ತಾ ಇರುವಂಥ ವರ್ಲ್ಡಲ್ಲಿ ನಾವು ಏನನ್ನ ಮರಿಬಾರ್ದು. ಈ ಕಲ್ಲನ್ನು ಬೇಕಾದರೆ ಹಾಕಿ, ಸ್ಟ್ರಾನ ಬೇಕಾದರೆ ಹಾಕಿ, ಫೈನಲ್ ರಿಸಲ್ಟ್ ಏನಿರಬೇಕು? ನಮ್ಮ ಮೌಲ್ಯಗಳನ್ನು ನಾವು ಬಿಟ್ಟು ಹೋಗಬಾರ್ದು. ಇವತ್ತು ಇಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಶಾಲೆಯ ಒಂದು ಪ್ರೀತಿಯನ್ನು, ಶಾಲೆ ಕೊಟ್ಟಂತಹ ಅವಕಾಶವನ್ನು ಯಾವಾಗಲೂ ಮರಿಬಾರ್ದು. ನಾಯಕತ್ವದ ಗುಣ ಅಂತ ನಾವು ಹೇಳ್ತೇವೆ. ಸಮ್ ಲೀಡರ್ಸ್ ಆರ್ ಬಾರ್ನ್, ಸಮ್ ಆರ್ ಮೇಡ್ ಆ್ಯಂಡ್ ಸಮ್ ಆರ್ ಕ್ರಿಯೇಟೆಡ್ ಇನ್ ಅಟ್ಮಾಸ್ಫಿಯರ್ಸ್ ಲೈಕ್ ದಿಸ್. ಇಂಥ ಶಾಲೆಗಳಲ್ಲಿ ಇಂಥ ಅವಕಾಶಗಳನ್ನು ಕೊಟ್ಟು ಹೊಸ ಹೊಸ ನಾಯಕರನ್ನು ಉಂಟು ಮಾಡ್ತಾರೆ. ಇಂಥ ಒಂದು ಅವಕಾಶ ನಿಮಗೆಲ್ರಿಗೂ ಸಿಕ್ಕಿದೆ. ಈ ಅವಕಾಶ ವೇದಿಕೆಯಲ್ಲಿದ್ದವರಿಗೆ ಮಾತ್ರ ಅಲ್ಲ, ಹುದ್ದೆಯಿಂದ ಮಾತ್ರ ನಾಯಕತ್ವ ಬರೋದಲ್ಲ. ಅಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ದನ್ನು ಚಾಚುವಾಗಿ ತಪ್ಪದೆ ಮಾಡಿದರೆ ಅದು ಕೂಡ ಒಂದು ನಾಯಕತ್ವದ ಗುಣ. ಸರಿಯಾಗಿ ಕೇಳೋದು, ಪಾಲನೆಯನ್ನು ಮಾಡೋದು, ಇದು ಕೂಡ ನಾಯಕತ್ವದ ಗುಣ. ಅಂತಹ ಒಂದು ಅವಕಾಶ ಈ ಶಾಲೆಯವರು ಕೊಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಇಂದಿನ ದಿನದಲ್ಲಿ ಹರೇಕಳದಲ್ಲಿ ಇರುವಂತಹ ಈ ಶಾಲೆಗೆ ಇಂಥ ಅವಕಾಶ ಸಿಗ್ತಾ ಇದೆ, ಇಂಥ ಒಂದು ಮೋಟಿವೇಶನ್ ಸಿಗ್ತಾ ಇದೆ, ಇಂಥ ಒಂದು ವೇದಿಕೆ ಸಿಗ್ತಾ ಇದೆ. ಕಲೆ ಅನ್ನುವಂಥದ್ದು ಎಲ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಬರುತ್ತಂತೆ. ಕೆಲವರು ಹಾಡಿನಲ್ಲಿ ಹುಷಾರಿರ್ತಾರೆ, ಕೆಲವರು ಡ್ಯಾನ್ಸ್ನಲ್ಲಿ ಹುಷಾರಿದ್ದಾರೆ, ಕೆಲವರು ಮಾತುಗಾರಿಕೆಯಲ್ಲಿ ಹುಷಾರಿರ್ತಾರೆ. ಅದು ಯಾವುದೇ ರೀತಿಯ ಕಲೆ ಇರಲಿ, ಇವತ್ತಿಗೆ ನಾಯಕತ್ವ ಅನ್ನುವಂಥದ್ದು ಒಂದು ಕಲೆ. ಅದಕ್ಕೆ ಪೋಷಣೆ ಬೇಕು, ಅವಕಾಶ ಬೇಕು. ಅಂಥ ಒಂದು ಕಲೆಗೆ ಪೋಷಣೆ ಹಾಗೂ ಅವಕಾಶ ಎರಡನ್ನ ಕೂಡ ಈ ಶಾಲೆ ನೀಡ್ತಾ ಇದೆ. ಈ ಶಾಲೆಯ ಸಿಬ್ಬಂದಿ ವರ್ಗಕ್ಕೆ, ಸ್ಟಾಫ್ ಆ್ಯಂಡ್ ಮ್ಯಾನೇಜ್ಮೆಂಟಿಗೆ, ಲೆಕ್ಚರ್ ಟೀಚರ್ಸ್ನವರಿಗೆ ಎಲ್ರಿಗೂ ಅಭಿನಂದನೆಯನ್ನು ಕೋರ್ತಾ ನಿಮಗೆಲ್ರಿಗೂ ಆಲ್ ದ ವೆರಿ ಬೆಸ್ಟನ್ನು ಹೇಳ್ತಾ ಇದ್ದೇನೆ. ಮುಂದೊಂದು ದಿನ ಎಲ್ಲಿಯಾದರೂ ಹೆಚ್ಚಿನ ಮಟ್ಟದ ಯಶಸ್ಸನ್ನು ನೀವು ಪಡೆಯುವಾಗ ಬಹಳ ಹೆಮ್ಮೆಯಿಂದ ಹಿಂತಿರುಗಿ ಹೇಳಬೇಕು, ನಾನು ಈ ಒಂದು ಪ್ರಾಥಮಿಕವಾದಂತಹ ಅವಕಾಶ ನನಗೆ ಸಿಕ್ಕಿದ್ದು ಈ ಶಾಲೆಯಿಂದ. ಶ್ರೀರಾಮಕೃಷ್ಣ
ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯ ಒಂದು ಹೆಮ್ಮೆಯ ವಿದ್ಯಾರ್ಥಿನಿ ನಾನು ಅನ್ನಂತ ಹೇಳುವಂತಹ ಒಂದು ಅನಿಸಿಕೆ ನಿಮಗೆ ಬರಬೇಕು ಅಂತ ಹೇಳಿದರೆ ನಿಮ್ಮನ್ನು ನೀವು ಇಲ್ಲಿ ಪ್ರೂವ್ ಮಾಡಬೇಕು. ಸೊ ಆಲ್ ದ ವೆರಿ ಬೆಸ್ಟ್, ಗಾಡ್ ಬ್ಲೆಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತ್ಯಾಗಂ ಸರ್ ಅವರು ಈ ಶಾಲೆಗೆ ಬರಬೇಕು ಅಂತ ಹಲವಾರು ಸಲ ನನಗೆ ಆಮಂತ್ರಣವನ್ನು ನೀಡಿದರು. ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ, ಬ್ಯುಸಿ ಅಂತಲ್ಲ, ಯಾವುದೋ ಕಾರಣಾಂತರಗಳಿಂದ ಆಗಲಿಲ್ಲ. ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವುದು ನನ್ನ ಋಣವೋ ಏನೋ, ಯಾಕಂದರೆ ಬಹಳ ಸಂತೋಷ ಆಯಿತು. ಇಷ್ಟು ಸುಂದರವಾದಂಥ ಕಾರ್ಯಕ್ರಮ ಹಾಗೂ ಹೊಸ ನಾಯಕತ್ವದ ಒಂದು ತಂಡ ಶಾಲಾ ವಿದ್ಯಾರ್ಥಿ ಸರ್ಕಾರವನ್ನು ಫಾರ್ಮ್ ಮಾಡುವಾಗ ಇಲ್ಲಿಯ ಉಪಸ್ಥಿತಿಯಲ್ಲಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ನೀಡಿದಂತಹ ತ್ಯಾಗಂ ಸರಿಗೆ ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ, ಆಲ್ ದ ವೆರಿ ಬೆಸ್ಟ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದಿ ಆರ್ಗನೈಸೇಷನ್. ಇವತ್ತು ನಮ್ಮ ಜೊತೆ ಶಾಲೆಯ ಕರೆಸ್ಪಾಂಡೆಂಟ್ ಸರನ್ನು ಸಿಗುವಾಗ ನಮಗೆ ಸಂತೋಷ ಆಯಿತು. ಮಾತಾಡ್ತಾ ಹೇಳಿದ್ರು, ನಾನು ಈ ಶಾಲೆಯ ವಿದ್ಯಾರ್ಥಿ. ಆ ಹೆಮ್ಮೆಯಿಂದ ಹೇಳುವಾಗ ಮುಖದಲ್ಲಿರುವಂತಹ ನಗು, ಕಣ್ಣಲ್ಲಿರುವಂತಹ ಆ ಮಿಂಚು ಗೊತ್ತಾಗುತ್ತೆ. ಈಸ್ ಪ್ರೌಡ್ ಆಫ್ ಹಿಸ್ ಆರ್ಗನೈಸೇಷನ್. ಅದೇ ರೀತಿಯ ಒಂದು ಪ್ರೈಡ್ ನಿಮ್ಮೆಲ್ಲರ ಮನಸ್ಸಲ್ಲಿ ಇರಲಿ, ನಿಮ್ಮೆಲ್ಲರ ಭಾವನೆಯಲ್ಲಿ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಗಾಡ್ ಬ್ಲೆಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ವಿದ್ಯಾರ್ಥಿ ನಾಯಕತ್ವವನ್ನು ಯಾವ ರೀತಿ ಅಳವಡಿಸಿಕೊಳ್ಬೇಕು ಎಂಬುದರ ಬಗ್ಗೆ ಒಂದು ಸಣ್ಣ ಕಥೆಯ ಮುಖೇನ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದಂತಹ ಎಲ್ಲ ಮಕ್ಕಳಿಗೆ ಶುಭಾಶಯಗಳನ್ನು ಸಲ್ಲಿಸಿದಂತಹ ಅವರು ಯಾವಾಗಲೂ JC ಅಂತ ಹೇಳಿದರೆ ಅವರು ಬೆಳಗ್ಗೆ ನಮ್ಮ ಸಂಚಾಲಕರು ಹೇಳ್ತಾ ಇದ್ರು, ನೋಡಿ ಕರೆಕ್ಟ್ ಸಮಯ 11 ಗಂಟೆ ಆಗುವಾಗ ಅವ್ರು ಗೇಟ್ ಒಳಗೆ ಬರ್ತಾ ಇದ್ದಾರೆ. ಅವರ ಸಮಯ ಪ್ರಜ್ಞೆ ನಾವು ಮೆಚ್ಚಬೇಕು. ಅವರಿಗೆ ಸಮಯ 11 ಗಂಟೆ ಕೊಟ್ಟೆವು, 11 ಗಂಟೆ ಬಂದರು ಅಂತ. ಇಲ್ಲಿ ಕೂಡ ಒಂದು ಸಮಯವನ್ನು ಕೊಟ್ಟಿದ್ದು, ಅದೇ ಸಮಯಕ್ಕೆ ಒಂದು 2 ನಿಮಿಷ ಮುಂಚೆನೇ ಮುಗಿಸಿದ್ದಾರೆ. ಯಾಕೆಂದರೆ ಈ JCಗಳೆಲ್ಲವೂ ಇರ್ತಾರೆ. ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ ಒತ್ತಡಗಳು ಜಾಸ್ತಿ ಇದ್ದಾಗ ಸಮಯಗಳು ಆಚೆ ಈಚೆ ಆಗ್ತದೆ. ಆದರೆ ನಮ್ಮ ಸೌಜನ್ಯ ಮೇಡಮ್ ಆ ಒತ್ತಡಗಳನ್ನು ಕೂಡ ಒಳಗಾಗದೆ ಎಲ್ಲ ಕಾರ್ಯಕ್ರಮಗಳು ಈ TVಯಲ್ಲೆಲ್ಲ ಕೆಲವೊಮ್ಮೆ ನಮ್ಮ ಕುಡ್ಲ ಇದೆಲ್ಲ ಹಾಕುವಾಗ ಸೌಜನ್ಯ ಮೇಡಮ್ ನಿರೂಪಣೆ ಮಾಡ್ತಾ ಇರ್ತಾರೆ. ಡ್ಯಾನ್ಸು ಮಾಡಿದ್ದನ್ನು ನಾವೆಲ್ಲ ಅನುಭವ ನೋಡಿದ್ದೇವೆ. ತುಂಬ ಅವರೊಟ್ಟಿಗೆ ಸೇರಿ ಕೂಡ ಒಂದು ಡ್ಯಾನ್ಸ್ ಕೂಡ ಮಾಡಿದ್ದೇವೆ ನಮ್ಮ JC ವಲಯ ಸಮ್ಮೇಳನದಲ್ಲಿ. ಏನೇ ಆಗಲಿ, ಅಂತಹ ಒಂದು ಬಹುಮುಖ ಪ್ರತಿಭೆ ಇವತ್ತು ನಮ್ಮ ವಿದ್ಯಾಸಂಸ್ಥೆಗೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಹಿತವಚನವನ್ನು ನೀಡುವುದರೊಂದಿಗೆ ನಮ್ಮ ವಿದ್ಯಾರ್ಥಿ ಸರ್ಕಾರವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಸೌಜನ್ಯ ಹೆಗ್ಡೆ ಅವರಿಗೆ ವಿದ್ಯಾಸಂಸ್ಥೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕ್ಲಾಪ್ಸ್ ಗೋ. ಇದೀಗ ಮುಖ್ಯಮಂತ್ರಿಗಳಾಗಿ ಪ್ರತಿಜ್ಞೆಯನ್ನು ಸ್ವೀಕರಿಸಿ ಆಸೀನರಾಗಿರುವಂತಹ ಫಾತಿಮಾ ರಫೀದಾ ಮಕ್ಕಳನ್ನ ಎಲ್ಲರನ್ನು ಕೂಡ ಉದ್ದೇಶಿಸಿ ಒಂದು 2 ಮಾತುಗಳನ್ನು ಆಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ. ಮೊದಲನೇದಾಗಿ ಇಂದು ಈ ಒಂದು ಸಭೆಯ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸೌಜನ್ಯ ಹೆಗ್ಡೆರವರು ಮತ್ತು ನನ್ನ ಎಲ್ಲ ಗೆಳೆಯ ಗೆಳತಿಯರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನಿಲ್ಲಿ ಮಾತಾಡಲಿಕ್ಕೆ ನಿಂತಿದ್ದೇನೆಂದರೆ, ಮೊನ್ನೆ ನಡೆದ ಒಂದು ಚುನಾವಣೆಯಲ್ಲಿ ನನಗೆ ಸಿಕ್ಕಿದಂತಹ ಒಂದು ಸ್ಥಾನ 77 ಮತಗಳು. ಇವತ್ತು ನಾನಿಲ್ಲಿ ನಿಂತು ಮಾತಾಡ್ತೇನೆ ಅಂದರೆ ನಾನು ಮೊನ್ನೆ ಗೆದ್ದ ಕಾರಣ ಇವತ್ತು ನನಗೆ ಈ ಸ್ಥಾನ ಸಿಕ್ಕಿದೆ. ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಓಟ್ ಹಾಕಿ ಗೆಲ್ಲಿಸಿದಂತಹ ನನ್ನ ಎಲ್ಲ ಗೆಳೆಯ ಗೆಳತಿಯರಿಗೆ ಮತ್ತೊಮ್ಮೆ ನನ್ನ ಮನದಾಳದಿಂದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ತ್ಯಾಗಂ ಸರ್ ಯಾವಾಗಲೂ ಹೇಳ್ತಾ ಬರ್ತಾರೆ ಏನಂದರೆ 56 ವರ್ಷಗಳ ಇತಿಹಾಸ ನಮ್ಮ ಶಾಲೆ ಅಂತ. ಈ 56 ವರ್ಷಗಳಿಗೆ ಈ ಒಂದು ವರ್ಷವನ್ನು ಹೋಲಿಸಿದರೆ ಇದೊಂದು ಸೌಭಾಗ್ಯದ ವರ್ಷಗಳಂತ ಹೇಳ್ಬೋದು. ಯಾಕಂದರೆ ಈ ವರ್ಷ ಒಂದು ವಿಶೇಷವಾಗಿ ನಮ್ಮ ಸ್ಕೂಲ್ಗೆ ಬಸ್ ಬಂದಿದೆ. ಸೇಫಾಗಿ ವಿದ್ಯಾರ್ಥಿಗಳೆಲ್ಲ ಹೋಗ್ತಾರೆ, ಎಲ್ಲಿ ಸ್ಟಾಪ್ ಇದೆ ಅಲ್ಲಿಂದ ಹತ್ತುತ್ತಾರೆ, ರಿಟರ್ನ್ ಮನೆಗೆ ಸೇಫಾಗಿ ಮುಟ್ತಾರೆ. ಅಂದರೆ ಇದೊಂದು ಸೌಭಾಗ್ಯ. ಇದು ಇವತ್ತು ಬಸ್ ಬೇಕಂತ ಕೇಳಿ ಸಿಕ್ಕಿದಂಥ ಒಂದು ಏನು ಹೇಳ್ಬೋದು, ಸಿಕ್ಕಿದಂಥ ಆಪರ್ಚುನಿಟಿ ಅಂತಲ್ಲ ಅದು. ತುಂಬ ವರ್ಷಗಳಿಂದ ಅದಕ್ಕೋಸ್ಕರ ಪ್ರಯತ್ನ ಪಟ್ಟು ನಮ್ಮ ಆಡಳಿತ ಮಂಡಳಿಯವರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಎಲ್ಲರೂ ಇದಕ್ಕೆ ತುಂಬ ವರ್ಷಗಳಿಂದ ಪ್ರಯತ್ನ ಪಟ್ಟು ಈ ವರ್ಷ ಸಿಕ್ಕಿದಂತಹ ಒಂದು ಫಲ ಆ ಬಸ್ ಅಲ್ವಾ. ಹಾಗಾಗಿ ಬಸ್ ಅಂತ ಮಾತ್ರ ಅಲ್ಲ, ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಂದ ಇವತ್ತು ನಾವು ವಂಚಿತರಾಗಿಲ್ಲ. ನಮಗೆ ಏನು ಬೇಕು ಅದು ಎಲ್ಲ ಮೂಲಭೂತ ಸೌಕರ್ಯಗಳು ಇವತ್ತು ನಮಗೆ ಒದಗಿ ಬಂದಿದೆ. ಕೆಲವೊಮ್ಮೆ ನಾವು ಗ್ರೇಟ್ ಅಂತ ಅನಿಸ್ತದೆ. ಯಾಕೆಂದರೆ ಎಷ್ಟೋ ಕನ್ನಡ ಮೀಡಿಯಮ್ಗಳು ಯಾವುದೋ ಥರ ಇದೆ, ಇವತ್ತೆಲ್ಲ ನಾಳೆ ಬಂದಾಗಿ ಹೋಗುವ ಪರಿಸ್ಥಿತಿಯಲ್ಲಿದೆ. ಆದರೆ ಅದೇ ರೀತಿ ಇರುವಂತಹ ಕನ್ನಡ ಮೀಡಿಯಮ್ ನಮ್ಮದಿವತ್ತು ಎಲ್ಲ ಆಪರ್ಚುನಿಟಿಗಳಿದೆ. ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ನಮಗೆ ಆಟಕ್ಕೆ ಬೇಕಾದಂತಹ ಕೆಲವೊಂದು ಉಪಕರಣಗಳಾಗಿರ್ಬೋದು, ಒಂದು ಇಷ್ಟು ದೊಡ್ಡ ಗ್ರೌಂಡೇ ಇದೆ ನಮ್ಮಲ್ಲಿ. ಹೀಗೆ ಹೊಸದಾಗಿ ಬಸ್ ಕೂಡ ಬಂತು ಅಲ್ವಾ. ಹಾಗಾಗಿ ನಮಗೆ ಎಲ್ಲ ರೀತಿಯ ಅವಕಾಶಗಳು, ಮೂಲಭೂತ ಸೌಕರ್ಯಗಳಿವೆ. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ವಿದ್ಯಾರ್ಥಿಗಳಾದ ನಾವುಗಳೆಲ್ಲ ಅದನ್ನು
ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ತೇನೆ. ಅದೇ ರೀತಿ ಈಗ ನಮ್ಮ ಉದ್ಘಾಟಕರು ಮಾತಾಡಿದರು, ಸೌಜನ್ಯ ಹೆಗ್ಡೆ ಅವರು. ತುಂಬ ಇನ್ಸ್ಪಿರೇಷನ್ ಥರ ಇತ್ತು ಅವರ ಮಾತುಗಳು. ಒಂದು ಹೇಳ್ತೀನಿ ಏನಂದರೆ, ನಾನು ಯಾವ ಟೈಪ್ ಸ್ಟೂಡೆಂಟ್ ಅಂದರೆ, ನನಗೆ ಮೋಟಿವೇಶನ್, ಇನ್ಸ್ಪಿರೇಷನ್ ಅಥವಾ ಒಂದು ಸಜೆಷನ್ ಕೊಡುವಂತಹ ಮಾತುಗಳು ಅಂಥದ್ದೆಲ್ಲ ನನಗೆ ತುಂಬ ಇಷ್ಟ. ಕೆಲವೊಮ್ಮೆ ಟೈಮ್ ಫ್ರೀ ಇದ್ದಾಗ ಕೂಡ ನಾನು ಫೋನಲ್ಲಿ ಕೆಲವೊಬ್ಬರ ಮೋಟಿವೇಶನ್ ಮಾತುಗಳನ್ನೆಲ್ಲ ನೋಡ್ತೇನೆ. ಯಾಕೆಂದರೆ ಎಲ್ಲರ ಮಾತುಗಳು ನನಗೆ ಶೂಟೇಬಲ್ ಆಗಲ್ಲ. ಬಟ್ ಕೆಲವೊಬ್ಬರು ಏನು ಮಾಡ್ತಾರೆ, ಅವರ ಒಂದು ಮೋಟಿವೇಶನ್ ಮಾತುಗಳಾಗಿರ್ಬೋದು, ಇವತ್ತು ಕೆಲವೊಂದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಯಾಕೆಂದರೆ ಎಲ್ಲರದ್ದು ಮಾತುಗಳೇನು ಅಷ್ಟು ತೂಕ ಇರಲ್ಲ, ಬಟ್ ಕೆಲವೊಬ್ಬರದ್ದು ಇರ್ತದೆ. ನಾನು ನಿಜ ಹೇಳ್ತೇನೆ, ಒಂದು ಟ್ರೂತ್ ಇನ್ಸಿಡೆಂಟ್ ಇದು. ನಾನು ಆಲ್ರೆಡಿ ಒಂದು 2-3 ಸಲ ನಾನು ಇದು ನೋಡಿದ್ದೆ ಯೂಟ್ಯೂಬಲ್ಲಿ, ಇಂಗ್ಲೀಷ್ ಮಾತನಾಡೋದಿರ್ಬೋದು ಅಥವಾ ಕನ್ನಡದಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ನಾನು ನೋಡಿದ್ದೆ. ಬಟ್ ಮೊನ್ನೆಯಿಂದ ಸರ್ ಹೇಳ್ತಿದ್ರು ಏನಂದರೆ, ಒಬ್ಬರು ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ಒಬ್ಬರು ಸೌಜನ್ಯ ಹೆಗ್ಡೆ ಅಂತ ಇದ್ದಾರೆ, ಅವರು ಬರ್ತಾರೆ, ಸೊ ನಾವು ಇದನ್ನು ಮಂಡಿ ಮಾಡೋಣ ಅಂತ ಹೇಳಿದರು. ನನಗೆ ಆಗ ಗೊತ್ತಿರಲಿಲ್ಲ ಅದು ನೀವಂತ. ಮತ್ತು ನಿನ್ನೆ ನನಗೆ ಆಯಿತು ಯಾರಂತ ಸ್ವಲ್ಪ ನೋಡೋಣ. ಅವರು ಹೇಳಿದರು ಇಂಟರ್ನ್ಯಾಷನಲಲ್ಲಿ ಹೆಸರು ಪಡೆದಂತಹ ಒಬ್ಬರು ಲೇಡಿ ಅಂತ. ಸೊ ನಾನು ಏನು ಮಾಡಿದೆ ಅಂದರೆ, ನೀನು ಯೂಟ್ಯೂಬಲ್ಲಿ ನೋಡಿದೆ, ನನಗೆ ಶಾಕ್ ಆಯಿತು, ಇವರ ನಾಳೆ ನಮ್ಮ ಸ್ಕೂಲ್ಗೆ ಬರೋದಂತ. ಬಿಕಾಸ್ ನಿಮ್ಮ ಮಾತುಗಳನ್ನೆಲ್ಲ ನಾನು ಕೇಳಿದ್ದೇನೆ, ನೀವು ಪಾರ್ಟಿಸಿಪೇಟ್ ಮಾಡಿರೋಂಥ ಇಂಟರ್ವ್ಯೂಗಳಾಗಿರ್ಬೋದು ಅಥವಾ ಬೇರೇನೆಲ್ಲ ನಂಗೆ ತುಂಬ ಇಷ್ಟ. ಅಂದರೆ ಇನ್ಸ್ಪಿರೇಷನ್ ಕೊಡುವಂತಹ ಮಾತುಗಳೆಲ್ಲ ಈಗಲೂ ಕೂಡ ಒಬ್ಬರು ಮಕ್ಕಳಿಗೆ ಯಾವ ಥರ ಇನ್ಸ್ಪಿರೇಷನ್ ಕೊಟ್ಟರೆ ಇನ್ಸ್ಪೈರ್ ಆಗ್ಬೋದು ಅದನ್ನು ನೋಡಿಕೊಂಡು ಅವರು ಮಾತನಾಡಿದರು. ನನಗೆ ಒಂದು ವಿಷಯ ಏನಂದರೆ, ಈ ಥರ ಮೋಟಿವೇಶನ್ ಮಾತುಗಳಾಡೋರು ಯಾವಾಗಾದರೂ ನಿಜ ಜೀವನದಲ್ಲಿ ಸಿಕ್ಕಿದಾಗ ಒಂದು ಕ್ವೆಶನ್ ಕೇಳಬೇಕು. ಒಬ್ಬರು ಮಗು ಆ್ಯಸ್ ಅ ಸ್ಟೂಡೆಂಟ್ ಆಗಿ ನಿಮ್ಮ ಮುಂದೆ ಬಂದರೆ ಟೋಟಲಿ ಆಗಿ ಆ ಮಗುವಿಗೆ ನೀವು ಕೊಡುವ ಒಂದು ಅಡ್ವೈಸ್, ಮೋಟಿವೇಶನ್ ಅಥವಾ ಒಂದು ಸಜೆಷನ್ ಅಂದರೆ ವಾಟ್ ಇಟ್ ವುಡ್ ಬಿ ಅಂತ. ಬಟ್ ಕೇಳಬೇಕು ಅಂತ ನಾನು ಅಂದ್ಕೊಂಡೆ, ನಿನ್ನೆ ನನಗೆ ನೀವು ಬರೋದಂತ ಗೊತ್ತಾದ ಮೇಲೆ ಒಂದು ಆಪರ್ಚುನಿಟಿ ಕೇಳೋಣ, ರೆಸ್ಪಾನ್ಸ್ ಮಾಡ್ಬೋದಂತ. ಬಟ್ ಈ ಮೂಮೆಂಟ್ ನನಗೆ ಬೇಕಾದದ್ದು ಎಲ್ಲ ಆಲ್ರೆಡಿ ಸಿಕ್ಕಾಯಿತು ನಿಮ್ಮ ಮಾತಲ್ಲಿ, ಇನ್ನೇನು ಕೇಳಲಿಕ್ಕಿಲ್ಲ. ಹಾಗಾಗಿ ತುಂಬ ಖುಷಿಯಾಯಿತು. ಇನ್ನು ನಾನು ಏನಂದರೆ, ನನ್ನ ಗೆಳತಿಯರಲ್ಲಿ ನಾನು ಮಾಡುವ ವಿನಂತಿ ಏನಂದರೆ, ನೀವಾಗಿ ಆಯ್ಕೆ ಮಾಡಿದ್ದು 77 ಮಂದಿ ವೋಟ್ಗಳನ್ನು ನೀಡಿ ನನಗೆ. ಹಾಗಾಗಿ ಒಂದು ಮಾತಿರ್ತದೆ ಏನಂದರೆ, 2 ಕೈಯಿಂದ ಮಾತ್ರ ಚಪ್ಪಾಳೆ ತಟ್ಟೋಕ್ಕೆ ಸಾಧ್ಯ, ಒಂದು ಕೈಯಿಂದ ಚಪ್ಪಾಳೆ ತಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ವಾ. ಅದೇ ರೀತಿ ಆ ಒಂದು ಕೈ ನಾನು ನನ್ನ ಮಂತ್ರಿಮಂಡಲ ಆದರೆ, ಇನ್ನೊಂದು ಕೈ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ತಾವುಗಳಾಗಬೇಕಂತ ನಾನು ಬಯಸ್ತೇನೆ. ಯಾಕಂದರೆ ಇಲ್ಲಿ ನಾನಾಗಿರ್ಬೋದು ಅಥವಾ ಬೇರೆ ನಾಯಕಿಯರಾಗಿರ್ಬೋದು, ನಮಗೆ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಗೊತ್ತಿರ್ತದೆ. ನಾವು ಅದನ್ನು ಮಾಡಿದರೆ ಮಾತ್ರ ಸಾಕಾಗಲ್ಲ, ನಮ್ಮ ಜೊತೆ ನೀವುಗಳು ಬೇಕು. ನಾವೇನು ಹೇಳ್ತೇವೆ, ಏನೊಂದು ನಿಯಮ ಅಥವಾ ಏನೊಂದು ಡಿಸಿಪ್ಲಿನ್ ಅಂತ ಇರ್ತದೆ ನೋಡಿ, ಅದನ್ನು ನೀವುಗಳು ಪಾಲಿಸಬೇಕು. ನಾವೇನು ಹೇಳಿದಾಗ ನಮಗೆ ಅಂದರೆ ಎದುರು ನಿಲ್ಲದೆ ಏನೊಂದು ರೂಲ್ಸ್ ಅಂತ ಇರ್ತದೆ ಅದನ್ನು ಫಾಲೋ ಮಾಡಬೇಕು. ನಾವು ಒಟ್ಟು ಸೇರಿದಾಗ ಮಾತ್ರ ನಮ್ಮ ಶಾಲೆ ಒಂದು ಅಭಿವೃದ್ಧಿ ಆಗ್ಬೋದು, ಒಂದು ಶಿಸ್ತಿನಲ್ಲಿರ್ಬೋದು. ನಿಯಮ ಅಂತ ಬಂದಾಗ ಅದರಲ್ಲೂ ಕೂಡ ಒಂದು ಶಿಸ್ತಿನಲ್ಲಿರ್ಬೋದು. ಒಟ್ಟು ಎಲ್ಲ ರೀತಿಯಲ್ಲಿ ಉತ್ತಮವಾಗಿ ಹೋಗ್ಬೋದು. ಮತ್ತು ಇನ್ನೊಂದೇನೆಂದರೆ, ಒಂದೇ ಕ್ಲಾಸ್ ರೂಮಲ್ಲಿ ಇವತ್ತು 60 ಮಂದಿ ನಾವು SLC ಸ್ಟೂಡೆಂಟ್ಗಳು ಕೂತ್ಕೊಂಡು ಕಲಿತಿದ್ದೇವೆ ಅಲ್ವಾ. ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು, ಶಿಕ್ಷಕರಾಗಿರಬಹುದು, ಎಲ್ಲರಿಗೂ ಒಂದು ವಿಷಯ ಏನಂದರೆ, ಯಾವತ್ತಾದರೂ ಒಂದು ವರ್ಷ ಆದರೂ 100% ರಿಸಲ್ಟ್ ಬರಲಿಲ್ಲ, ಆದರೆ ಬರಬೇಕು ಅಂತ. ಈ ವರ್ಷ 60 ಮಂದಿ ನಾವಿದ್ದೇವೆ SLCಯಲ್ಲಿ, ನಾವಾದರೂ ಒಂದು 100% ರಿಸಲ್ಟನ್ನು ತಂದು ಕೊಡೋಣ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಡಿಸ್ಟಿಂಕ್ಷನನ್ನು ಪಡೆಯೋಣ. ಯಾಕಂದರೆ ಈ ಸ್ಕೂಲ್ ನಮಗೆ ಏನೂ ಕಮ್ಮಿ ಮಾಡಲಿಲ್ಲ. ಟೀಚರ್ಸ್ ಆಗಿರ್ಬೋದು, ಆಡಳಿತ ಮಂಡಳಿಯವರಾಗಿರ್ಬೋದು, ಒಂದು ಕಲಿಸೋದ್ರಲ್ಲಿ ಆಗಿರ್ಬೋದು, ಪಠ್ಯೇತರ ಚಟುವಟಿಕೆಗಳಲ್ಲಿ ಆಗಿರ್ಬೋದು, ಇವತ್ತು ನಾವು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಸ್ಕೌಟ್ಸ್ ಗೈಡ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿರುವಂತಹ ಶಾಲೆ ನಮ್ಮದು. ಹಾಗಾಗಿ ನಮಗೆ ಯಾವುದರಲ್ಲಿ ಕೂಡ ನಮಗೆ ಕಮ್ಮಿ ಇಲ್ಲ. ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳು ಶಾಲೆ, ಶಿಕ್ಷಕರು, ಆಡಳಿತ ಮಂಡಳಿ ಒದಗಿಸಿಕೊಟ್ಟಿದೆ. ನಮ್ಮಿಂದ ಏನಂದರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ಮುಂದಿದ್ದೇವೆ, ಹೌದು. ಇನ್ನು ಎಕ್ಸಾಮ್ ರಿಸಲ್ಟ್ ಅಂತ ಬಂದಾಗ ಅದರಲ್ಲೂ ಮುಂದಿರಬೇಕು. ಅದರಲ್ಲೂ ಪ್ರತಿಯೊಬ್ಬರು ಶ್ರಮಪಟ್ಟು ಈ ವರ್ಷ ಪಾಸ್ ಆಗಬೇಕು. ಯಾಕಂದರೆ ಈ ವರ್ಷ ಪ್ರತಿಯೊಬ್ಬರು ಪಾಸ್ ಆದರೆ ಅದು
ಒಂದು ರೆಕಾರ್ಡ್, ಅಂದರೆ ನಮ್ಮ ಬ್ಯಾಚ್ ಫಸ್ಟ್ ಟೈಮ್ 100ಅಲ್ಲಿ 100 ರಿಸಲ್ಟನ್ನು ಪಡೆಯಿತು ಅನ್ನೋ ಒಂದು ಹೆಸರು ನಮ್ಮ ಬ್ಯಾಚ್ಗೆ ಫಾರ್ ಎವರ್ ಇರ್ತದೆ. ಮತ್ತೇನೆಂದರೆ ನಮ್ಮದು ರೆಕಾರ್ಡ್ ಬಂದುಬಿಟ್ಟು 605 ಇದೆ. ಅಟ್ಲೀಸ್ಟ್ 610ಕ್ಕಾದರೂ ಬರುವ ಹಾಗೆ ಈ ವರ್ಷ ನಾವುಗಳು ಮಾಡಬೇಕಂತ ಕೇಳ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ನೋಡಿದಿರ ಮಾತುಗಳನ್ನೆಲ್ಲ ಕೇಳಿದಿರಿ. ನಾನು ಸೌಜನ್ಯ ಮೇಡಮ್ ಒಂದು ವಿಚಾರ ಹೇಳಬೇಕು. ನಮ್ಮ ಫಾತಿಮಾ ರಫೀದ ನಿಮ್ಮಾಗೆ ಇದೇ ರೀತಿ 7ನೇ ಕ್ಲಾಸಿಂದ ಬಂದದ್ದು, ಏನು ಬರುವಾಗ ಮೆಚುರಿಟಿ ಆಗಿ ಆ ರೀತಿ ಎಲ್ಲ ಬಂದಿಲ್ಲ. ಬಟ್ ಇಲ್ಲಿಯ ಒಂದು ಪರಿಸರ, ಇಲ್ಲಿಯ ಕಾರ್ಯಕ್ರಮಗಳು, ಅವಳು ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದಾಗಿರ್ಬೋದು, ನಮ್ಮ ಕನ್ನಡ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನ ಫಸ್ಟ್ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ಇವಳು. ನಮ್ಮ ಶಾಲೆಯಲ್ಲಿ ನಡೆದದ್ದು ಅದು ಉಳ್ಳಾಲ ತಾಲೂಕು ಮಟ್ಟದ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನದ ಪ್ರಥಮ ಅಧ್ಯಕ್ಷೆ ಅಂತ ಹೇಳಿದರೆ ಅದು ಒಂದು ದಾಖಲೆ. ಅದು ಯಾವಾಗ ಇದ್ರೂ ಕೂಡ ಎಷ್ಟೇ ಸಾಹಿತ್ಯ ಸಮ್ಮೇಳನಗಳಾಗಲಿ ಪ್ರಥಮ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಫಾತಿಮಾ ರಫೀದಾ ಅಂತ. ಅದು ಯಾವಾಗಲೂ ಅವಳು ಮತ್ತೆ ದೊಡ್ಡವರ ಹಿರಿತನ ಆಗಿ ಏನಾದರೂ ಕೂಡ ಅದೊಂದು ದಾಖಲೆಯಾಗಿ ಹಿಸ್ಟ್ರಿಯಾಗಿ ಉಳಿತದೆ ಅಂತ. ಹಾಗಾಗಿ ಏನಾದರೂ ಮಾಡಿದರೆ ಆ ರೀತಿಯಲ್ಲಿ ಏನಾದರೂ ವರ್ಕ್ ಮಾಡಬೇಕು. ಸುಮ್ಮನೆ ನಾವು ಕುಳಿತುಕೊಂಡು ಇಲ್ಲಿ ಬೆಂಚಿ ಬಿಸಿ ಮಾಡಿ ಹೋಗೋದಲ್ಲ. ಓದುವುದು ಎಲ್ಲರೂ ಓದ್ತಾರೆ, ಆಡುವುದಿಲ್ವ ಆಡ್ತಾರೆ. ಅದರಲ್ಲಿ ಒಂದು ಸಾಧನೆ ಮಾಡಬೇಕು. ಯಾವುದಾದ್ರು ಒಂದು ವಿಷಯವನ್ನು ತಗೊಂಡು ಅದರಲ್ಲಿ ಸಾಧನೆಯನ್ನು ಮಾಡಬೇಕು. ಈಗ ನಾನು ಅವರ ಬಗ್ಗೆ, ಸೌಜನ್ಯ ಮೇಡಮ್ನ ಬಗ್ಗೆ, ಅವರು ಫಿಲ್ಮಲ್ಲಿ ಕೂಡ ನಟಿಯಾಗಿ ಕೂಡ ಅವರ ಬಗ್ಗೆ ಅವರ ಬಾಯಲ್ಲೇ ಬರಲಿ ಅಂತ ಹೇಳೋದು ನಾವು. ದೇಯಿ ಬೈದತಿ ಅಂತೇಳಿ ನೋಡಿರ್ಬೋದು, ಬೊಳ್ಳಿಲು ಅಂತೇಳಿ ಮತ್ತೊಂದು ತುಳು ಫಿಲ್ಮಲ್ಲಿ ಎಲ್ಲ ಅವರು ಆ್ಯಕ್ಟ್ರಾಗಿ ವರ್ಕ್ ಮಾಡಿದ್ದಾರೆ. ಅವರ ಶಾಲೆಯಿಂದ ಯಾವ ರೀತಿ ಬೆಳೆದು ಬಂದರು, ಎಲ್ಲಿ ತನಕ ಮುಟ್ಟಿದ್ರು ಅಂತ ಒಂದು 2 ನಿಮಿಷ ಅವರ ವ್ಯಕ್ತಿ ಪರಿಚಯವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಅದಕ್ಕಿಂತ ಮೊದಲು ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಈ ವರ್ಷದ ಎಲ್ಲ ಚಟುವಟಿಕೆಗಳನ್ನು ಬರೆದಿಡಬೇಕು. ದಾಖಲೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ವಿಚಾರ. ಅದು ನಾವು ಎಷ್ಟೋ ಕಾರ್ಯಕ್ರಮಗಳು ಮಾಡ್ತೇವೆ. ಇವತ್ತು ಕೂಡ ಉದಯವಾಣಿ ಪೇಪರಲ್ಲಿ ಬಂತು ನಮ್ದು ನೋಡಿ, ವಿಕಲಚೇತನ ಮಕ್ಕಳಿಗೆ ನಡೆದ ಸಂವಾದ ಇವತ್ತು ಉದಯವಾಣಿಯಲ್ಲಿ ಬಂದಿದೆ. ಅದೆಲ್ಲವೂ ದಾಖಲೆ. ಇವತ್ತು ಸುಮಾರು 2000 ನಿಮ್ಮ ಪುಸ್ತಕ ತೆಗೆದು ನೋಡಿದರೆ 2007ರ ನಂತರ 5ರ ನಂತರ 7ರ ನಂತರ ಯಾರೆಲ್ಲ ಯಾವುದೆಲ್ಲ ಕಾರ್ಯಕ್ರಮಗಳಾಯಿತು, ನಮ್ಮ ವಿದ್ಯಾಸರಕಾರ ಯಾರು ಉದ್ಘಾಟನೆ ಮಾಡಿದ್ರು ಎಲ್ಲ ಫೋಟೋ ಸಮೇತ ಅದರಲ್ಲಿ ಇದೆ, ದಾಖಲೆಯಾಗಿದೆ. ಇದು ಬರುವ ವರ್ಷದ ಕೂಡ ಅದೇ ರೀತಿ ದಾಖಲೆ ಆಗ್ತಾ ಹೋಗ್ತದೆ. ಈ ಕೆಲಸವನ್ನು ಮಾಡಲಿಕ್ಕೂ ಒಬ್ಬರು ಸರಿಯಾಗಿ ಸಮರ್ಥ ವಿದ್ಯಾರ್ಥಿಗಳು ಬೇಕು. ಹಾಗಾಗಿ ಪ್ರಧಾನ ಕಾರ್ಯದರ್ಶಿಯವರ ಕೆಲಸವೇ ಅದು. ಈ ವರ್ಷ ಆಯ್ಕೆಯಾದವರು ಅನನ್ಯ ಅಂತೇಳಿಬಿಟ್ಟು 10ನೇ ಕ್ಲಾಸಲ್ಲಿ ಒಳ್ಳೆಯ ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟ ತನಕ ಭಾಗವಹಿಸಿದಂಥ ಒಂದು ಪ್ರತಿಭೆ, ಬಹಳ ಒಳ್ಳೆಯ ಹಾಡುಗಾರ್ತಿ ಕೂಡ. ನಮ್ಮ ಅನನ್ಯ ಅವರಿಗೆ ಸಣ್ಣದೊಂದು ಬ್ಯಾಜ್ ಕೊಟ್ಟು, ಸಣ್ಣ ಗುಲಾಬಿ ಕೊಟ್ಟು ಒಂದು ಹೊತ್ತಗೆ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ಮುಖ್ಯ ಅತಿಥಿಗಳಲ್ಲಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು. ಮುಂದಕ್ಕೆ ಮುಖ್ಯಮಂತ್ರಿಗಳಾಗಿ ಈ ವರ್ಷ ಈಗಾಗಲೇ ಆಯ್ಕೆಯಾಗಿರುವವರು ಅವರ ಬಗ್ಗೆ ಹೇಳಿದೆ. ನಮ್ಮ ಫಾತಿಮಾ ರಫೀದಾ, ಅವಳಿಗೆ ಕೂಡ ಸಣ್ಣದೊಂದು ಅಭಿನಂದನೆಯನ್ನು ಮುಖ್ಯ ಅತಿಥಿಗಳು ಮತ್ತು ಸಂಚಾಲಕರು ಅವರನ್ನು ಮಾಡಬೇಕು. ಏನು ದೊಡ್ಡ ಸನ್ಮಾನ ಏನಲ್ಲ, ಅವಳಿಗೆ ದೊಡ್ಡ ಸನ್ಮಾನ ಸಿಕ್ಕಿದೆ ಸಾಹಿತ್ಯ ಸಮ್ಮೇಳನದಲ್ಲಿ. ಅವರ ಕೆಲಸಕ್ಕೆ ಯಾವಾಗಲೂ ಈ ಮನ್ನಣೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. JCಲೆಲ್ಲ ಸಣ್ಣ ಕಾರ್ಯಕ್ರಮ ಮಾಡಿದ ಕೂಡಲೇ ಅವರಿಗೆ ಒಂದು ಮನ್ನಣೆ ಮಾಡುವಂಥದ್ದು, ಪ್ರೋತ್ಸಾಹ ಮಾಡುವಂಥದ್ದು, ಅದು ಎಷ್ಟರ ಮಟ್ಟಿಗೆ ಕೊಂಡೋಗ್ತದೆ ಅಂತ ಹೇಳಿದರೆ, ಯಾವುದೇ ಒಂದು ಮಗು ಸ್ವಲ್ಪ ಓದಿದ ಕೂಡಲೇ ಅವರನ್ನು ಪ್ರೋತ್ಸಾಹಿಸಬೇಕು. 1 ಮಾರ್ಕ್ ತೆಗೆದ ಕೂಡಲೇ ದಡ್ಡ ಅಂತ ಹೇಳಿಬಿಟ್ರೆ ಅವ ಇನ್ನೂ ಓದುವುದೇ ಇಲ್ಲ. ಇದು ದೊಡ್ಡ ಪ್ರಾಬ್ಲಮ್ ಅದೇ. ಒಬ್ಬ ದಡ್ಡ ಅಂತೇಳಿ ತಲೆಯಲ್ಲಿ ಕೂತು ಬಿಟ್ರೆ ಅವ ಮುಂದೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಅವ ಪ್ರಯತ್ನ ಪಡ್ತಾನೆ ಇದ್ದಾನೆ ಅಂತ ಹೇಳುವಾಗ ಅವ ಮನಸ್ಸಲ್ಲಿ ಆಗ್ತದೆ, ನಾನು ಓದಬೇಕು ಅಂತ. ಮುಂದೆ ಓದ್ತಾನೆ. ನೀವು ಕೂಡ ಅಷ್ಟೇ, ಪ್ರಯತ್ನ ಪಟ್ಟರೆ ಮಾತ್ರ ಮೇಲೆ ಬರ್ಲಿಕ್ಕೆ ಆಗ್ತದೆ. ಪ್ರಯತ್ನನೇ ಪಡುವುದಿಲ್ಲ ಅಂತಂದ್ರೆ, ಈಗ ದೊಡ್ಡ ಸ್ಟೆಪ್ ಹತ್ತಬೇಕು, 3000 ಮೆಟ್ಟಿಲಿದೆ ಅಂತಂದ್ರೆ ಇಲ್ಲಿಂದ ಮೇಲೆ ತನಕ ನೋಡಿಬಿಟ್ಟು 3000 ಮೆಟ್ಟಿಲು ಹತ್ತಬೇಕಲ್ಲ ಅಂತೇಳಿ ಮಂಡೆ ಬಿಸಿ ಮಾಡಿಕೊಂಡು ಕೆಳಗೆ ಕುಳಿತರೆ ಆಗಲ್ಲ. ಅಟ್ಲೀಸ್ಟ್ ಪ್ರಯತ್ನ ಪಡುವಂತ ಒಂದು 100 ಸ್ಟೆಪ್ ಮೇಲೆ ಹತ್ತಿ ಅಂತೆ, ಇಷ್ಟಾದ್ರೂ ಬಟ್ಟೆ ಅಂತೇಳಿ ಅಷ್ಟಾದ್ರೂ ಯಶಸ್ವಿಗೊಳ್ತೀರಿ. ಅದೇ ರೀತಿಯಲ್ಲಿ ಎಲ್ಲ ಕೆಲಸಗಳು ಅಷ್ಟೇ ಮಕ್ಕಳೇ. ಈ ಕೆಳಗೆ ಕುಳಿತುಕೊಂಡವರಿಗೆ ಹೇಳೋದು, ನೀವು ನಾಳ್ದು ಎಲ್ಲ ಈ ಸಂಘಗಳು ಬರ್ತವೆ, ಸಂಘಗಳ ಉದ್ಘಾಟನೆ ಆಗ್ತದೆ, ಅದಕ್ಕೂ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಎಲ್ಲ ಕಾರ್ಯಕ್ರಮದಲ್ಲಿ ಆಗಬೇಕು. ಮುಂದೆ ನಡೆಯತಕ್ಕಂಥ ಸ್ಪರ್ಧೆಗಳಿಗೆ ನೀವೇ ಬರಬೇಕು, ಮೈಕ್ ಇಡಬೇಕು, ಭಾಷಣ ಮಾಡಬೇಕು. ನೋಡಿ ಸೌಜನ್ಯ ಮೇಡಮ್ ಹೇಗೆ, ನಮ್ಮ ರಫೀದಾ ಹೇಗೆ, ಮುಂದೆ ನೀವು ಯಾಕೆ ಹಾಗೆ ಆಗಬಾರ್ದು ಅಲ್ವಾ? ಈ ದಿಸೆಯಲ್ಲಿ ನೀವು ಬಂದರೆ ನಮ್ಮ ವಿದ್ಯಾಸಂಸ್ಥೆ ಇನ್ನಷ್ಟು ಬೆಳಗ್ತದೆ. ಹಾಗಾಗಿ ಇದೀಗ ಫಾತಿಮಾ ರಫೀದಾ ಅವರಿಗೆ ಸಣ್ಣದೊಂದು ಹೊತ್ತಗೆ ಮತ್ತು ಸಣ್ಣ ಪೇಟ ತೊಡಿಸಿ ಅವರನ್ನು ಅಭಿನಂದಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. Claps, go.
ಅಭಿನಂದನೆಗಳು ನಮ್ಮ ರಫೀದಾ ಅವರಿಗೆ. ಸನ್ಮಾನ ತಗೊಳ್ಳಿಕ್ಕೆ ಅವರು ರೆಡಿ ಇರಲಿಕ್ಕಿಲ್ಲ, ಯಾಕಂದರೆ ಇಂಥ ಸನ್ಮಾನ ಅಲ್ಲ ಅವರಿಗೆ, ಇದಕ್ಕಿಂತ ದೊಡ್ಡ ಸನ್ಮಾನ ಸಿಕ್ಕಿದೆ ನಮ್ಮ ಸೌಜನ್ಯ ಮೇಡಮ್ ಅವರಿಗೆ. ಒಂದು ವಲಯಾಧ್ಯಕ್ಷರು ಆಗಬೇಕು ಅಂತ ಹೇಳಿದ್ರೆ ಬಹಳ ಪೈಪೋಟಿ, ಅದು ಹಣ ಬಲ, ತೋರುಬಲ, ಆ ಬಲ ಈ ಬಲ ಎಲ್ಲ ಸೇರಿ ಆಗೋದು. ಇವರು ಯಾವುದೂ ಇಲ್ಲದೆ ಅವರ ಪ್ರತಿಭೆಯಿಂದಲೇ ಆದದ್ದು, ನನಗೆ ಕಂಪ್ಲೀಟ್ ಗೊತ್ತಿದೆ. ಆ ಎಲ್ಲ ಚಾಪ್ಟರ್ಗಳಲ್ಲಿ ಹೋಗಿ ಹೋಗಿ ಇವರ ಮಾತುಗಾರಿಕೆ, ಇವರ ವ್ಯಕ್ತಿತ್ವ ನೋಡಿಯೇ ವಲಯಾಧ್ಯಕ್ಷ ಸ್ಥಾನ ತನಕ ಹೋದರು. ಹಾಗಾಗಿ ಅವರ ವ್ಯಕ್ತಿತ್ವವನ್ನು ನಿಮಗೆ ಹೇಳ್ತಾರೆ. ಇದೀಗ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಸಣ್ಣದೊಂದು ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಆ ಸನ್ಮಾನ ಪೀಠದಲ್ಲಿ ಸೌಜನ್ಯ ಹೆಗಡೆ ಅವರು ಆಸೀನರಾಗಬೇಕು. ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಸಣ್ಣದೊಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಂದ ರೀತಿ, ಅವರ ವಿದ್ಯಾರ್ಥಿ ದೆಸೆಯಿಂದ ಅವರು ಬೆಳೆದ ಬಂದ ರೀತಿ ಮತ್ತು ಅವರ ಸಾಧನೆಯನ್ನು ದಯವಿಟ್ಟು ಅವರಾಗಿ ಅವರ ಬಾಯಲ್ಲಿ ಕೇಳಿದರೆ ನಮಗೆ ಬಹಳ ಒಳ್ಳೆಯದು, ಮಾಡಬೇಕು ಅಂತೇಳಿ ಬಹಳ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಒನ್ಸ್ ಅಗೇನ್. ನನ್ನ ಸಾಧನೆಯನ್ನು ನಾನು ಹೇಳಲಿಕ್ಕೆ ಬಂದದ್ದಲ್ಲ, ಮುಖ್ಯಮಂತ್ರಿಗಳು ಚುನಾಯಿತರಾದವರು ಉತ್ತಮವಾಗಿ ಮಾತಾಡಿದರು, ಅದನ್ನು ಪ್ರಶಂಸಿಸಲಿಕ್ಕೆ ಬಂದಿದ್ದೇನೆ. ಐ ರಿಯಲಿ ಅಪ್ರಿಷಿಯೇಟ್ ದ ವೇ ಯು ಸ್ಪೋಕ್. ಯಾಕಂದರೆ ನಾನೊಬ್ಬಳೇ ಶೈನ್ ಆಗಬೇಕು, ನಾನೊಬ್ಬರೇ ನಾಯಕರಾಗಬೇಕು ಅನ್ನುವಂತಹ ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸಾಧನೆ ಮಾಡೋಣ, ಚಪ್ಪಾಳೆ ಎರಡೂ ಕಡೆಯಿಂದ ಸೇರಿ ಅದೊಂದು ಸದ್ದು ಮಾಡಬೇಕು. ಫಸ್ಟ್ ಟೈಮ್ 100% ರಿಸಲ್ಟ್ನತ್ತ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಹೋಗುವ ಅನ್ನುವಂತಹ ಒಂದು ಥಾಟ್ ಇದೆ ಅಲ್ಲ, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಅಮ್ಮ, ವೆರಿ ಗುಡ್, ಥ್ಯಾಂಕ್ ಯು. ನಾನು 6 ತಿಂಗಳಿರುವಾಗ ನನ್ನನ್ನು ಸ್ಟೇಜಿಗೆ ಕರ್ಕೊಂಡು ಹೋಗಿದ್ರಂತೆ. ದೆನ್ ಡ್ಯಾಡಿ ಮಮ್ಮಿ ಹೇಳಿದ ನೆನಪು ಮಾತ್ರ. ಹೆಲ್ದಿ ಬೇಬಿ ಕಾಂಪಿಟೇಷನ್ ಇತ್ತಂತೆ, ಆವಾಗ ನಾನು ಗುಂಡಾಗಿ ಚೆನ್ನಾಗಿದೆ. ಇವಾಗ ಗುಂಡಾಗಿಲ್ಲ, ಇನ್ನೂ ಚೆನ್ನಾಗಿದ್ದೀನಿ. ಬಟ್ ಆವಾಗ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ದ್ಯಾಟ್ ವಾಸ್ ದ ಫಸ್ಟ್ ಟೈಮ್ ಐ ವೆಂಟ್ ಅಪ್ ಆನ್ ಸ್ಟೇಜ್. ಆ ನಂತರ ಯಾವುದೇ ವೇದಿಕೆ ಇದ್ರೂ ಕೂಡ ತಂದೆ ತಾಯಿ ಇಬ್ಬರು ಪ್ರಮೋಟ್ ಮಾಡ್ತಾ ಇದ್ರು. ಡಾನ್ಸ್ ಇರಲಿ, ಸ್ಪೀಚ್ ಇರಲಿ, ಯಕ್ಷಗಾನ ಇರಲಿ, ಕರಾಟೆ ಇರಲಿ, ಡ್ರಾಯಿಂಗ್ ಇರಲಿ, ರಂಗೋಲಿ ಇರಲಿ, ಇದ್ದ ಎಲ್ಲದಕ್ಕೂ ಕೂಡ ಕಳಿಸ್ತಾ ಇದ್ರು. ನಾನು ಹೋಗ್ತಾ ಇದ್ದೆ. 7th ಆಗಿರಲಿ, 10th ಆಗಿರಲಿ, ಕ್ಯಾಬಿನೆಟ್, ಸ್ಕೂಲ್ ಪ್ಯೂಪಲ್ ಲೀಡರ್, ಇಲೆಕ್ಷನ್ಸ್ ವಿನ್ ಆದೆ, ಕಾಲೇಜಿಗೆ ಹೋದೆ. PCMB ಬಯಾಲಜಿ ಸ್ಟೂಡೆಂಟ್ ನಾನು. ಅಲ್ಲಿಂದ ಡಾಕ್ಟರ್ ಮಾಡ್ಲಿಕ್ಕೆ ಬೇಡ ಅಂತೇಳಿ CET ಬರೀಲಿಲ್ಲ. ಲಾ ಗ್ರ್ಯಾಜುಯೇಷನ್ ಮಾಡಿದೆ, ಡಿಗ್ರಿ ಸಿಕ್ತು. MBA ಮಾಡಿದೆ, MBA ಗ್ರ್ಯಾಜುಯೇಟ್ ಆದೆ. ಆದರೆ ಎಲ್ಲವನ್ನ ಬಿಟ್ಟು ಇವತ್ತಿಗೆ ಐ ಲವ್ ಟಾಕಿಂಗ್, ಐ ಲವ್ ಟ್ರಾವ್ಲಿಂಗ್. ನನಗೆ ಮಾತಾಡೋದು ಮತ್ತು ತಿರುಗಾಡೋದಂದರೆ ತುಂಬ ಇಷ್ಟ. ಇವತ್ತಿಗೆ ನನಗೆ ಅದೇ ದುಡ್ಡು ಕೊಡ್ತಾ ಇದೆ. ಐ ಅರ್ನ್ ಬೈ ಟಾಕಿಂಗ್ ಆ್ಯಂಡ್ ಟ್ರಾವ್ಲಿಂಗ್. ಸೊ ಪ್ಯಾಷನನ್ನು ಫಾಲೋ ಮಾಡಲಿಕ್ಕೆ ತುಂಬ ಕಡಿಮೆ ಜನರಿಗೆ ಅವಕಾಶ ಸಿಗೋದು. ಆ ಪ್ಯಾಷನನ್ನು ಫಾಲೋ ಮಾಡುವಂತಹ ಒಂದು ಅವಕಾಶ ದೇವರು ನನಗೆ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಐ ವೆರಿ ಹ್ಯಾಪಿಲಿ ಸೇ ಐ ಆಮ್ ಅ ಪ್ಯಾಷನ್ ಪ್ರಿನರ್. ನಿಮ್ಮ ಮುಖ್ಯಮಂತ್ರಿ ಕೇಳಿದಂಥ ಪ್ರಶ್ನೆ, ಇವತ್ತಿನ ಸ್ಟೂಡೆಂಟ್ಸಿಗೆ, ಇವತ್ತಿನ ಮಕ್ಕಳಿಗೆ ಒಂದು ಅಡ್ವೈಸ್ ಕೊಡೋದಾದರೆ ಏನು ಅಂತ. ಪಾಯಿಂಟ್ ನಂಬರ್ 1, ಪ್ಲೀಸ್ ಗ್ರ್ಯಾಬ್ ದಿ ಆಪರ್ಚುನಿಟಿ. ಸಿಕ್ಕಿದ ಎಲ್ಲ ಅವಕಾಶಗಳನ್ನು ದಯಮಾಡಿ ಬಹಳ ಖುಷಿಯಿಂದ, ಬಹಳ ಹೆಮ್ಮೆಯಿಂದ, ಬಹಳ ಧೈರ್ಯದಿಂದ ತಗೊಳ್ಳಿ. ಆ ಯಾವ ಅವಕಾಶ ನಿಮಗೆ ಮುಂದೊಂದು ದಿನ ಜೀವನದಲ್ಲಿ ಅದೇ ಒಂದು ಸದಾವಕಾಶ ಆಗತ್ತೆ ಗೊತ್ತಿಲ್ಲ. ಸೊ ಪ್ಲೀಸ್ ಗ್ರ್ಯಾಬ್ ದಿ ಆಪರ್ಚುನಿಟಿ. ಸೆಕೆಂಡ್ಲಿ, ಡೋಂಟ್ ಲೀವ್ ದ ರೂಟ್ಸ್. ನಿಮ್ಮ ಸ್ಕೂಲ್ ಆಗಿರಲಿ, ಟೀಚರ್ಸ್ ಆಗಿರಲಿ, ಪೇರೆಂಟ್ಸ್ ಆಗಿರಲಿ, ಮಾರ್ಗದರ್ಶನ ನೀಡಿದ ಯಾರನ್ನಾದ್ರೂ ಬಿಟ್ಟು ಹೋಗಬೇಡಿ.
ಡೋಂಟ್ ಗೋ ಅಗೇನ್ಸ್ಟ್ ದ ಎಲ್ಡರ್ಸ್. ನಾವು ಹೇಳ್ತೇವೆ ನಾವು ಇವತ್ತಿನ ಜನ್ರೇಷನ್ ನಮಗೆಲ್ಲ ಗೊತ್ತಿದೆ, ಇಲ್ಲ ನಮಗೆಲ್ಲ ಗೊತ್ತಿಲ್ಲ. ಕೆಲವು ಅನುಭವಗಳಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಅದನ್ನು ಕೊಡೋದು ನಮ್ಮ ಗುರುಗಳು, ನಮ್ಮ ಶಿಕ್ಷಕರು, ನಮ್ಮ ತಂದೆ ತಾಯಿ, ನಮ್ಮ ಹೆತ್ತವರು, ನಮ್ಮ ಪೋಷಕರು. ಸೊ ಅವರನ್ನು ಬಿಟ್ಟು ಯಾವಾಗಲೂ ಹೋಗಬೇಡಿ. ಸೊ ಪ್ಲೀಸ್ ಡೋಂಟ್ ಲೀವ್ ದ ರೂಟ್ಸ್. ಮೂರನೇದು, ಹಾರಾಡಿ, ಗೋ ಇನ್ ದ ಸ್ಕೈ, ಫ್ಲೈ ಆಸ್ ಮಚ್ ಆಸ್ ಯು ಕ್ಯಾನ್. ಎಷ್ಟು ಬೇಕಾದರೆ ಎತ್ತರವನ್ನು ಏರಿ, ಆದರೆ ಈ ರೂಟ್ಸನ್ನು ಬಿಡದೇ ಇರುವಾಗ ಏರಿದ್ರೆ ಉಂಟಲ್ಲ, ಅದಕ್ಕೆ ಮಾತ್ರ ಮೌಲ್ಯ ಇರೋದು. ಸೊ ಈ 3 ಥಿಂಗ್ಸನ್ನು ನೆನಪಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಗೋ ಅ ಲಾಂಗ್ ವೇ. ತುಂಬ ಅಭಿವೃದ್ಧಿ, ತುಂಬ ಯಶಸ್ಸು ನಿಮಗೆ ಸಿಗುತ್ತೆ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ಸ್. ತಿಳಿದುಕೊಂಡಿದ್ದೀರಿ ಮಕ್ಕಳೇ. ನಿಮಗೂ ಕೂಡ ಅವರು ಒಂದು ಮಾತು ಹೇಳಿದ್ರು, ಹೇಳ್ತಾ ತಿರುಗಾಟ ಮತ್ತು ನನ್ನ ಟಾಕಿಂಗ್ ಅಂತ ಹೇಳಿದರು. ಯಾಕೆ ಅದರ ನಿಮಗೆ ಅನಿಸಿ ತಿರುಗಾಡ ಬೇರೆ ತಿರುಗುನತ್ತ ಅಂತ ತುಳುವಳಿ ಭಾಷೆ ಅದೆಲ್ಲ ಅವ್ರು ಹೇಳಿದ್ದು, ಆಯಿತಾ. ಎಲ್ಲ ದೇಶ ವಿದೇಶ ಎಷ್ಟು ಸುತ್ತಿದ್ದಾರೆ ಅಂತ ಕೇಳಿದರೆ ಅವರಲ್ಲಿ ಕೇಳಿ ಗೊತ್ತಾಗ್ತದೆ. ಈ ಸಣ್ಣ ಏಜಿನಲ್ಲಿ ಅವ್ರು ಮಾಡಿದ ಸಾಧನೆ ತುಂಬ ನಮಗೆಲ್ಲ ಸಾಧ್ಯ ಇಲ್ಲ. ನಮ್ಮ ಕಮಿಟ್ಮೆಂಟ್ ಉಂಟಲ್ಲ, ನನಗೆ ಕೆಲವೊಮ್ಮೆ ಓವರ್ಲೋಡ್ ಅಂತೇಳಿ ಅನ್ನಿಸ್ತದೆ. ನಮಗೆ ಅವರ ಎದುರು ನಂದೇನು ನಿಜವಾಗಿ ಹೇಳ್ತೀನಿ ನಾನು, ಅಂಥ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಇಡೀ ವಲಯ 15 ಅಲ್ಲಿ ಮಡಿಕೇರಿಯಿಂದ ಹಿಡಿದು ಕಾಸರಗೋಡು, ಈ ಕಡೆ ನಿಮ್ಮ ಉಡುಪಿ, ಕುಂದಾಪುರ ಎಲ್ಲ ಕಾರ್ಯಕ್ರಮಗಳು, ನಮ್ಮ ತರಬೇತಿ ಸೆಷನ್ಸ್ಗಳು ಎಲ್ಲದಕ್ಕೂ ಕೂಡ ಅವರು ಒಪ್ಪಿಕೊಂಡು ಕಮಿಟ್ಮೆಂಟ್ ಬದ್ಧತೆಯಿಂದ ಕೆಲಸ ಮಾಡುವಂಥ ಒಬ್ಬ ನಿರೂಪಕಿ ಮತ್ತು ಒಳ್ಳೆಯ ಪ್ರತಿಭೆ. ಹಾಗಾಗಿ ನಮ್ಮ ವಿದ್ಯಾಸಂಸ್ಥೆಗೆ ಬಂದು ಅವರ ವ್ಯಕ್ತಿ ಪರಿಚಯವನ್ನು ಅವರಿಂದಲೇ ನಮಗೆ ಕೇಳುವಂಥ ಸೌಭಾಗ್ಯವನ್ನು ಮಾಡಿದಂತಹ ಸೌಜನ್ಯ ಅವರಿಗೆ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಇದೀಗ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಕಾರ್ಯಕ್ರಮ ಆದ ತಕ್ಷಣ ಫೋಟೋ ಸೆಕ್ಷನ್ ಇರ್ತದೆ. ಒಂದಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾರೆ ನಮ್ಮ ರವಿಶಂಕರ್ ಸರ್ ಅವರು. ವಿಶೇಷವಾಗಿ ನಮ್ಮ ಗಂಗಾಧರ್ ಅವರು, ಹೊಸಕೊರಲ್ನ ಸಿಬ್ಬಂದಿ, ನಮ್ಮ ಆತ್ಮೀಯ ಮಿತ್ರರು, ಅವರು ಕೂಡ JC ಗಂಗಾಧರ್, ನಮ್ಮ JCI ಮಂಗಳಾಂಗೋತ್ರಿ ಕೊನಾಜೆ ಇದರ ಪೂರ್ವ ಉಪಾಧ್ಯಕ್ಷರು, ಒಳ್ಳೆ ಆ್ಯಕ್ಟಿವ್ ಆಗಿ ನಮ್ಮೆಲ್ಲರಿಗೆ ಪಾಲ್ಗೊಂಡವರು. ಈಗ ಅಲ್ಲ, ನಮ್ಮ 2004ರಲ್ಲಿ ನಾನು JCಯಲ್ಲಿ ಪಾದಾರ್ಪಣೆ ಆದದ್ದು. 2008 ನಂತರ ನಮ್ಮ JCಯಲ್ಲಿ ಒಟ್ಟಿಗೆ ಇದ್ದವರು ಗಂಗಾಧರ್ ಬಂದು ನಮ್ಮ ಸೌಜನ್ಯ ಮೇಡಮ್ ಅವರಿಂದ ಒಂದು ಗುಲಾಬಿಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಶಾಲೆಯ ಸಂಚಾಲಕರಾಗಿರುವ ಸೋಮಶೇಖರ್ ಚೌಟ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಈ 25-26ನೇ ಸಾಲಿನ ವಿದ್ಯಾರ್ಥಿ ಸರಕಾರದ ಉದ್ಘಾಟನೆಯನ್ನು ಮಾಡಿ ನಮಗೆಲ್ಲರಿಗೂ ಇನ್ಸ್ಪಿರೇಷನ್, ಸ್ಫೂರ್ತಿಯನ್ನು ಮೂಲಕ ಮಕ್ಕಳಿಗೆ ಹಿತವಚನಗಳನ್ನು ನೀಡಿ ಅವರ ಜೀವನದ ಸ್ವ ಅನುಭವವನ್ನು ಮಕ್ಕಳೊಂದಿಗೆ ಹಂಚಿಕೊಂಡ ನಮ್ಮ ಮುಖ್ಯ ಅತಿಥಿಯಾಗಿರುವಂಥ ಉದ್ಘಾಟಕರಾಗಿರುವ ಶ್ರೀಮತಿ ಸೌಜನ್ಯ ಹೆಗ್ಡೆಯವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಗಳು ಶ್ರೀಮತಿ ಮೋಹಿನಿಯವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮುಖ್ಯಮಂತ್ರಿಯವರಾದ ಫಾತಿಮತ್ ರಫೀದಾ ಹಾಗೂ ಎಲ್ಲ ವಿದ್ಯಾರ್ಥಿ ಮಂತ್ರಿಮಂಡಲದವರಿಗೂ, ಮಂತ್ರಿವರ್ಯರಿಗೂ ಹಾಗೂ ವಿರೋಧ ಪಕ್ಷ ನಾಯಕರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಕೂಡ ಆತ್ಮೀಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ, ವಿದ್ಯಾರ್ಥಿ ಸರಕಾರದಲ್ಲಿ ಮಂತ್ರಿಗಳು ಮಾತ್ರ ಇದ್ದ ಪ್ರಜೆಗಳಿದ್ದರೆ ಮಾತ್ರ ಅದು ಸರಕಾರ. ಆದ್ದರಿಂದ ನೀವೆಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಸಭೆಯನ್ನು ಚಂದಗಾಣಿಸಿಕೊಟ್ಟಕ್ಕಾಗಿ ನಮ್ಮ ಎಲ್ಲ ವಿದ್ಯಾರ್ಥಿ ವೃಂದದವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ನಮಗೆ ಛಾಯಾಚಿತ್ರಗ್ರಾಹಕರಾಗಿ ಸಹಕರಿಸಿದಂತಹ ಹೊಸಕೊರಲ್ ಚಾನೆಲ್ನ ಗಂಗಾಧರ್ ಅವರಿಗೂ ಹಾಗೂ ನಿರ್ದೇಶಕರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೊನೆಯಾಗಿ ಒಂದು ಹಾಡು, ಭಾವಗೀತೆ. ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದನ್ನವೇ ಬಲು ಚಂದವೇ, ಏನಿ ಮಹಾನಂದವೇ. ಢಕ್ಕೆಯ ಶಿರಕೆತ್ತಿ ತಾಳಗೋಲಿಂ ತಟ್ಟಿ, ಢಕ್ಕೆಯ ಶಿರಕೆತ್ತಿ
ತಾಳಗೋಲಿಂ ತಟ್ಟಿ ತಕ್ಕಿಟ ಧಿಮಿಕಿಟ ತಕ ಜಣುರೆನ್ನಿಸಿ ಕುಕ್ಕುತ ಚರಣರ ಸುಲಭದಿ ಸೋಲಿಸಿ ಸೊಕ್ಕಿದ ಕುಣಿತವ ಕುಣಿಯದಿರೆಲೆ ಬಾಲೆ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂನವೇ ಬಲು ಚಂದವೇ ಏನಿ ಮಹಾನಂದವೇ ಏನಿವೃತ ಮೋದ ಏನಿಮವೃತನಾದ ಏನಿಮೃತನಾದ ಏನಿಮವೃತನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂನವೇ ಬಲು ಚಂದವೇ ಏನಿ ಮಹಾನಂದವೇ ಆರು ನಿನ್ನಯ ನಿಜಗಾರದಿ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತಿರ್ಪಂ ಆರು ನಿನ್ನಯ ನಿಜಗಾರದಿ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತಿರ್ಪಂ ಶ್ರೀರಾಮಾಧರ ನಮ್ಮ ಚನ್ನಕೇಶವರಾಯ ಓರೆಗಣ್ಣಿಂ ಸಮ್ನೆ ತೋರುತ್ತಲಿಹನೇನೆ ಶ್ರೀರಾಮಾಧವನಮ್ಮ ಚನ್ನಕೇಶವರಾಯ ಓರೆಗಣ್ಣಿಂ ಸಮ್ನೆ ತೋರುತ್ತಲಿಹನೇನೆ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂನವೇ ಬಲು ಚಂದವೇ ಏನಿ ಮಹಾನಂದವೇ ನಮ್ಮ ರವಿಶಂಕರ್ ಸರ್ ಹಾಗೆ ಎಷ್ಟೋ ವಿದ್ಯಾರ್ಥಿಗಳು ಕೂಡ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಹಾಡುಗಾರರಿದ್ದಾರೆ. ಒಬ್ಬ ಸನತ್ ಅದ್ಭುತವಾದಂಥ ಒಬ್ಬ ಹಾಡುಗಾರ. ಮತ್ತು ಕಳೆದ ವರ್ಷ ತುಂಬ ಮಕ್ಕಳಿದ್ರು SLC ಪಾಸ್ಔಟ್ ಆಗಿ ಹೋಗಿದ್ದಾರೆ. ಈಗ 8ನೇ ಕ್ಲಾಸ್ನ ಮಕ್ಕಳಿಗೆ ಈಗ ಒಂದು ದೊಡ್ಡ ಎಂಥದ್ದು ನಿಮ್ಮ ಕಡೆ ಉಂಟು ಒಂದು ಸ್ಪರ್ಧೆ ರೀತಿಯಲ್ಲಿ. ಮುಂದೆ ನೀವು ಎಲ್ಲ ಕಾರ್ಯಕ್ರಮಗಳಿಗೆ ಒಬ್ಬೊಬ್ಬರು ಅವರು ಹಾಡು ಹಾಡ್ತಾರೆ. ಈಗ ಬೇಡ ಅಂತ, ಯಾಕಂದರೆ ಅವರು ಮಾತಾಡಿದರು, ಇನ್ನು ಅವ್ರನ್ನ ಆಡಿಸೋದು ಒಳ್ಳೆಯದಾಗೋದಿಲ್ಲ. ಭಾಗವತರು ಕೂಡ ಇದ್ದಾರೆ. ನಮ್ಮ ಕೃಷ್ಣ ಶಾಸ್ತ್ರಿ ಅವರು ಭಾಗವತಿಗೆ ಒಂದು ಮಾಡ್ತಾರೆ. ಈಗ ಆದೌ ದೇವಕಿ ದೇವಿ ಗರ್ಭ ಜನನೌ ಆದೌ ದೇವಕಿ ದೇವಿ ಗರ್ಭ ಜನನೌ ಗೋಪಿ ಗೃಹೇ ವರ್ಧನೋ ಮಾಯಾ ಪೂತನಿ ಜೀವಿತಾಪಹರಣೋ ಗೋವರ್ಧನೋ ಧಾರಿಣೋ ಕಂಸಚ್ಛೇದನ ಕೌರವಾದಿಹರಣೋ ಕುಂತೀ ಸುತ ಪಾಲನೋ ಕಂಸಚ್ಛೇದನ ಕೌರವಾದಿಮಥನೋ ಕುಂತೀ ಸುತ ಪಾಲನೋ ಏತದ್ಭಾಗವತ ಪುರಾಣ ಪುಣ್ಯಕಥಿತೋ ಶ್ರೀಕೃಷ್ಣ ಲೀಲಾಮೃತೋ ಏತದ್ಭಾಗವತ ಪುರಾಣ ಪುಣ್ಯಕಥಿತೋ ಶ್ರೀಕೃಷ್ಣ ಲೀಲಾಮೃತೋ
ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆ. ಬಹಳ ಒಂದು ಶಿಸ್ತು ಮತ್ತು ಯಾವ ಥರ ಒಂದು ಚುನಾವಣೆ ನಡೀತದ ಅಥವಾ ಪ್ರಥಮ ಒಂದು ಸಭೆ ನಡೀತದ ಅದೇ ರೀತಿ ಇವತ್ತು ನಮ್ಮ ಶಾಲೆಯಲ್ಲಿ ನಡೆದಿದೆ. ತುಂಬ ಖುಷಿಯಾಯಿತು. ಹಾಗೆ ನಾವು 3 ಅಭ್ಯರ್ಥಿಗಳು ಓಟಿನಲ್ಲಿ ಭಾಗವಹಿಸಿದ್ವಿ. ಅದರಲ್ಲಿ 77 ಓಟುಗಳನ್ನು ನಾನು ಪಡೆದು ಇವತ್ತು ನಾನು ಶಾಲಾ ನಾಯಕಿಯಾಗಿ ಆಯ್ಕೆಯಾಗಿದ್ದೇನೆ. ತುಂಬ ಖುಷಿ ಇದೆ. ಇವತ್ತು ತುಂಬ ಅಂದರೆ ತುಂಬ ಬಹಳ ಒಂದು ವ್ಯವಸ್ಥಿತವಾಗಿ ತುಂಬ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಯಾವ ಥರ ಒಂದು ಚುನಾವಣೆ ಪ್ರಕ್ರಿಯೆ ರಾಜಕೀಯದಲ್ಲೆಲ್ಲ ನಡೀತದೆ ನೋಡಿ, ಅದೇ ರೀತಿ ಇವತ್ತು ಈ ಥರ ಪ್ರತಿಯೊಂದು ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ಮಾಡುವುದರಿಂದ ಅಂದರೆ ವಿದ್ಯಾರ್ಥಿಗಳಾದ ನಮಗೂ ಗೊತ್ತಿರ್ತದೆ ವೋಟಿಂಗ್ ಅನ್ನೋದು ಯಾವ ಥರ ಆಗ್ತದೆ, ಯಾವ ಥರ ಒಂದು ಅದನ್ನು ಪ್ರಥಮ ಸಭೆಯಾಗಿ ಮಾಡ್ತಾರೆ. ತುಂಬ ನಮಗೆ ಏನಂದರೆ 20-30 ಮಂದಿ ಮಂತ್ರಿಗಳು, ವಿರೋಧ ಪಕ್ಷ, ಸಭಾಪತಿ, ಮುಖ್ಯಮಂತ್ರಿ ಇದೆಲ್ಲವೂ ಸೇರಿ ಒಂದು ಸ್ಟ್ರಾಂಗ್ ಟೀಮ್ ಇವತ್ತು ನಮ್ಮಲ್ಲಿದೆ. ಈ ವರ್ಷ ಶೈಕ್ಷಣಿಕ ಈ ವರ್ಷದಲ್ಲಿ ಈ ಒಂದು ನಮ್ಮದು ಏನೊಂದು ಮಂತ್ರಿಮಂಡಲ ಅಥವಾ ವಿರೋಧ ಪಕ್ಷ ಆಗಿರ್ಬೋದು ಇದೆಲ್ಲವೂ ಒಂದು ಪರ್ಫೆಕ್ಟಾಗಿ ಹೋಗ್ತದೆ ಅಂತ ಹೇಳ್ಬೋದು. ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಒಂದು ಡಿಸಿಪ್ಲೈನ್, ರೂಲ್ಸ್, ಒಂದು ಬೆಸ್ಟ್ ಟೀಮ್ ಇವತ್ತು ನಾವು ಕ್ರಿಯೇಟ್ ಮಾಡಿದ್ದೇವೆ. ತುಂಬ ಮಂದಿ ಇದ್ದಾರೆ ಮಂತ್ರಿಗಳಂತ, ಹೆಸರು ಹೇಳಲಿಕ್ಕೆ ಹೋದರೆ ಹೆಸರು ಬೈ ಹಾರ್ಟ್ಸಲ್ಲಿಲ್ಲ. ಸೊ ತುಂಬ ಮಂದಿ ಅಂದರೆ ಒಂದು ಪ್ರತಿಯೊಬ್ಬರು ಒಳ್ಳೆಯದಾಗಿ ನಾಯಕತ್ವವನ್ನು ವಹಿಸುವವರನ್ನೇ ನಾವು ಆಯ್ಕೆ ಮಾಡಿದ್ದೇವೆ. ಒಟ್ಟಿನಲ್ಲಿ ಇವತ್ತು ತುಂಬ ಖುಷಿಯಿಂದ, ತುಂಬ ವಿಜೃಂಭಣೆಯಿಂದ, ಹಾಗೆ ತುಂಬ ಖುಷಿ ಆಯಿತು ಎಲ್ಲರೂ ಬಹಳ ಖುಷಿಯಿಂದ ಇವತ್ತು ಭಾಗವಹಿಸಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನನ್ನು ಶಾಲಾ ನಾಯಕಿಯಾಗಿ ಆರಿಸಿದ್ದಕ್ಕೆ ಮನದಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯರೇ, ನಮ್ಮ ವಿದ್ಯಾಸಂಸ್ಥೆ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಹಳ್ಳಿ ಪ್ರದೇಶ, ಉಳ್ಳಾಲ ತಾಲೂಕು, ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಪಾವೂರು ಹರೇಕಳ ಅಂತೇಳಿ, ಹರೇಕಳ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ಬಹಳ ಶತಮಾನಗಳ ಇತಿಹಾಸ ಇರುವಂಥ ಒಂದು ವಿದ್ಯಾಸಂಸ್ಥೆ. ವಿಶೇಷವಾಗಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಭಾಳ ಅದ್ಭುತವಾಗಿ ಕಲಿಸಿಕೊಡುವಂಥ ವಿದ್ಯಾಸಂಸ್ಥೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೇವೆ. ಒಂದು ಕಡೆ ಒಂದು ಮಾತಿದೆ, ವಿದ್ಯಾರ್ಥಿಗಳು ಯಾವಾಗಲೂ ಭತ್ತವನ್ನು ಬೆಳೆಯುವ ಚೀಲಗಳಾಗಬೇಕಂತೆ, ಭತ್ತವನ್ನು ತುಂಬಿಸುವಂಥ ಚೀಲಗಳಾಗಬಾರ್ದು. ಆ ರೀತಿಯಲ್ಲಿ ಕ್ರಿಯಾಶೀಲರಾಗಿರಬೇಕು ಅಂತೇಳಿ. ಕೇವಲ ಪಠ್ಯವನ್ನು 4 ಗೋಡೆಗಳ ಮಧ್ಯೆ ಕುಳಿತುಕೊಂಡು ಅದನ್ನು ಓದಿಕೊಂಡು ಅದರಲ್ಲಿ 100 ತೆಗೆದು ಮುಂದಕ್ಕೆ ಜೀವನದಲ್ಲಿ ಯಾವ ರೀತಿ ಜೀವನ ಶಿಕ್ಷಣವನ್ನು ಅದರಲ್ಲಿ ಫೇಲಾಗಿ ಮುಂದೆ ಯಾವ ರೀತಿ ಒತ್ತಡಕ್ಕೆ ಒಳಗಾದಾಗ ಅಲ್ಲಿ ಪಠ್ಯ ನಿಮಗೆ ಮಾರ್ಕ್ಗಳು ಅಥವಾ ಅಂಕಗಳು ಬರಲ್ಲ. ಅಲ್ಲಿ ನಿಮ್ಮ ಮುಖ್ಯವಾಗಿ ನಾಯಕತ್ವ ಗುಣಗಳೇ ಮುಂದಕ್ಕೆ ಬರೋದು. ನಾನು ಜೀವನದಲ್ಲಿ ಯಾವ ರೀತಿ ಪಾಸಾಗಬೇಕು ಎನ್ನುವಂಥದ್ದು ಅದು ಬರುವುದು ಎಲ್ಲಿ ಅಂತ ಹೇಳಿದರೆ ಆ ವಿದ್ಯಾರ್ಥಿ ದೆಸೆಯಿಂದ ಬರ್ತದೆ. ವಿದ್ಯಾರ್ಥಿ ದೆಸೆಯಲ್ಲಿ ಅಧ್ಯಾಪಕರಾದ ನಾವು ಅದನ್ನು ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯದೊಟ್ಟಿಗೆ ಈ ರೀತಿಯ ನಾಯಕತ್ವ, ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು ಅಥವಾ ವ್ಯಕ್ತಿತ್ವ ವಿಕಸನಕ್ಕೆ ತಯಾರಾದಂಥ ವಿಚಾರಗಳಾಗಿರ್ಬೋದು ಅದನ್ನು ನಾವು ಮಕ್ಕಳಿಗೆ ಶಿಸ್ತುಬದ್ಧವಾಗಿ ಕಳಿಸಿಕೊಡುವಂಥ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಮುಖ್ಯವಾಗಿ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂಥ ಸರ್ಕಾರ. ಆ ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಸಣ್ಣ ಪ್ರಾಯದಲ್ಲೇ ರಾಜಕೀಯವಾಗಿ ಬೆಳೆಯಬೇಕು ಅಂತಾದರೆ ಒಂದು ಚುನಾವಣಾ ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ಆಗ್ತದೆ, ಚುನಾವಣೆ ನಡೆಸುವಂಥ ಹಂತಗಳು ಯಾವ ರೀತಿಯಲ್ಲಿ ಇರ್ತದೆ, ಇದನ್ನೆಲ್ಲ ನಾವು ಕಲಿಸಿಕೊಡುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಏನಾಗಿದೆ, ಅದನ್ನು ಬಹಳ ಶಿಸ್ತುಬದ್ಧವಾಗಿ, ಅದು ಶಿಷ್ಟಾಚಾರ ಆಗಿರ್ಬೋದು, ಮೊದಲು ಅನೌನ್ಸ್ಮೆಂಟ್ ಆಗಿರ್ಬೋದು, ಮತ್ತು ನಾಮಪತ್ರ ಸಲ್ಲಿಕೆ ಆಗಿರ್ಬೋದು, ಮತ್ತು ನಾಮಪತ್ರ ಹಿಂಪಡೆಯುವಂಥದ್ದು ಆಗಿರ್ಬೋದು, ಮತ್ತು ಚುನಾವಣಾ ಪ್ರಚಾರ ಆಗಿರ್ಬೋದು, ಮತ್ತು ಮತದಾನ ಪ್ರಕ್ರಿಯೆಗಳು ಆಗಿರ್ಬೋದು, ಮತ್ತು ಮತ ಎಣಿಕೆ ಆಗಿರ್ಬೋದು, ಮತ್ತು ಮಂತ್ರಿಮಂಡಲ ರಚನೆ ಆಗಿರ್ಬೋದು, ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಅಧಿಕಾರವನ್ನು ಚಲಾವಣೆ ಮಾಡಲಿಕ್ಕೆ ಪ್ರಮಾಣ ಪತ್ರ ಕೊಡುವಂಥದ್ದು ಆಗಿರ್ಬೋದು. ಇದೆಲ್ಲವೂ ವಸ್ತುನಿಷ್ಠವಾಗಿ ಕ್ರಮ ಪ್ರಕಾರವಾಗಿ ಮಕ್ಕಳಿಗೆ ಕಲಿಸಿಕೊಡುವಂಥ ಜವಾಬ್ದಾರಿಗಳು. ಅದೇ ಪ್ರಕಾರ ಈ ವಿದ್ಯಾರ್ಥಿಗಳಿಗೆ ಸುಮಾರು ನಾನು ಬಂದೇ ಈಗಾಗಲೇ 22 ವರ್ಷ ಆಗಿದೆ. ಪ್ರತಿ ವರ್ಷ ಕೂಡ ನಮ್ಮ ಮುಂದಾಳತ್ವ ತೆಗೆದುಕೊಂಡು ನಮ್ಮ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕ ವೃಂದದವರ ಅವಿರತ ಶ್ರಮ ಪರಿಶ್ರಮ, ನಮ್ಮೆಲ್ಲರ ಒಂದು ಟೀಮ್ ವರ್ಕ್, ಇದನ್ನು ನಾನು ಒಬ್ಬನೇ ಇಬ್ಬರು ಅಂತೇಳಿಲ್ಲ, ಇದು ಟೀಮ್ ವರ್ಕಿಂದ ಕೂಡಿದೆ. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಅದ್ಭುತವಾಗಿ ಭಾಗವಹಿಸಿದ್ದಾರೆ. 3 ವಿದ್ಯಾರ್ಥಿಗಳು ಕನ್ನಡದಲ್ಲಿದ್ದರು. ಅದರಲ್ಲಿ 77 ಮತಗಳು, 50 ಮತಗಳು, ಮತ್ತು 47 ಮತಗಳು, ಸ್ವಲ್ಪ ಸಣ್ಣ ಮತಗಳ ಅಂತರದಲ್ಲಿ ಫಾತಿಮಾ ರಫೀದಾ ಎನ್ನುವಂಥ ಒಂದು ಕ್ರಿಯಾಶೀಲ ಪ್ರತಿಭೆ 10ನೇ ತರಗತಿಯ ವಿದ್ಯಾರ್ಥಿನಿ ಇವತ್ತು ಮುಖ್ಯಮಂತ್ರಿಯಾಗಿ
ವಿದ್ಯಾರ್ಥಿ ಸರಕಾರದ ನಾಯಕಿಯಾಗಿ ಮೂಡಿ ಬಂದಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಹಾಗೆ ಕೇವಲ ಅಷ್ಟು ಮಾಡಿಬಿಟ್ರೆ ಆ ಮಕ್ಕಳ ನಾಯಕತ್ವ ಬೆಳೆಯಲ್ಲ, ಅದನ್ನು ಅದ್ಭುತವಾದ ಒಂದು ವ್ಯಕ್ತಿಯನ್ನು ಕರೆದು ಉದ್ಘಾಟನೆ ಮಾಡುವಂಥದ್ದು, ಆ ಉದ್ಘಾಟನೆಯ ಶೈಲಿಗಳು ನಾವು ಇವತ್ತು ಸಂಸತ್ತಿನಲ್ಲೆಲ್ಲ ನೋಡ್ತೇವೆ. ನಾವು ಯಾವ ರೀತಿ ಉದ್ಘಾಟನೆಗೆ ಆ ಒಂದು ಮಂತ್ರಿಗಳನ್ನು ಕರೆದುಕೊಂಡು ಬರುವಂಥದ್ದಾಗಿರ್ಬೋದು, ಅವರನ್ನು ಉತ್ತಮ ರೀತಿಯಲ್ಲಿ ಪ್ರಮಾಣ ವಚನ ಬೋಧನೆ ಮಾಡುವಂಥ ಕ್ರಮಗಳಾಗಿರ್ಬೋದು, ಮತ್ತು ಸಹಿಯನ್ನು ಹಾಕಿಸಿಕೊಳ್ಳುವಂಥದ್ದು, ಅವರಿಗೆ ಒಂದು ಬ್ಯಾಜ್ ಕೊಡುವಂಥದ್ದು, ಅವರನ್ನು ಗೌರವಿಸುವಂಥದ್ದು, ಅವರಿಂದ ಮಾತನಾಡಿಸುವಂಥದ್ದು, ಈ ಪ್ರಕ್ರಿಯೆಗಳು ಕೂಡ ಚುನಾವಣೆಯ ಹಂತಗಳಲ್ಲಿ ಒಂದಾಗಿದೆ. ಹಾಗಾಗಿ ಅದನ್ನು ಕೂಡ ಚಾಚಿ ಚಪ್ಪದೆ ಇವತ್ತು ರಾಷ್ಟ್ರೀಯ ತರಬೇತುದಾರರನ್ನು ತರಿಸಿ ಮಕ್ಕಳಿಗೆ ಉತ್ತಮವಾದಂಥ ಒಂದು ನಾಯಕತ್ವ ಸ್ಕಿಲ್ಸ್ಗಳನ್ನು, ಕೌಶಲ್ಯಗಳನ್ನು ಕಲಿಸಿಕೊಟ್ಟು ಆ ವಿದ್ಯಾರ್ಥಿಗಳು ಬರುವಂಥ ರೀತಿ ನೀತಿಗಳು ಅದನ್ನು ಇತರ ವಿದ್ಯಾರ್ಥಿಗಳು ಸುಮಾರು ಒಂದು 190 ವಿದ್ಯಾರ್ಥಿಗಳಷ್ಟು ನಮ್ಮ ಶಾಲೆಯಲ್ಲಿ ಶಂತಿ ಇದೆ. ಆ ಮಕ್ಕಳೆಲ್ಲ ಅದನ್ನು ನೋಡ್ತಾರೆ, ನೋಡಿಬಿಟ್ಟು ಮುಂದಕ್ಕೆ ನೆಕ್ಸ್ಟ್ ಇಯರಿಗೆ ಅವರು ತಯಾರಾಗ್ತಾರೆ. ಆ ಮಕ್ಕಳು ಬರುವಂಥ ರೀತಿ ನೀತಿಯನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ತರಬೇತುಗೊಳಿಸಿ ಇವತ್ತು ಆ ತರಬೇತಿ ಇವತ್ತು ಯಶಸ್ವಿಯಾಗಿದೆ. ಮುಖ್ಯವಾಗಿ ನಾನು ವಿದ್ಯಾರ್ಥಿಗಳನ್ನು ಪಡ್ಕೊಂಡದೇ ನಾನು ಹೆಮ್ಮೆ ಅಂತ ಭಾವಿಸ್ತೇನೆ. ಯಾಕೆಂದರೆ ಅದ್ಭುತವಾದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಅವರು ಬರುವಾಗ ಎಲ್ಲ ಮಕ್ಕಳಂತೆ ಬರ್ತಾರೆ. ಇಲ್ಲಿಯ ಒಂದು ಅಭಿವೃದ್ಧಿ ಪರ ಚಟುವಟಿಕೆಗಳು, ಎಲ್ಲ ಚಟುವಟಿಕೆ, ಸಂಭ್ರಮ ಶನಿವಾರ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ತನ್ನ ತೊಡಗಿಸ್ಕೊಳ್ತಾರೆ. ಸ್ಕೌಟ್ಸ್ ಗೈಡ್ಸ್, ಸ್ಪೋರ್ಟ್ಸು, ಡ್ಯಾನ್ಸು, ಪ್ರತಿಭಾ ಕಾರಂಜಿ, ಯಕ್ಷಗಾನ, ಮತ್ತು ಸ್ಮಾರ್ಟ್ ಕ್ಲಾಸುಗಳು, ಕಂಪ್ಯೂಟರ್ ಕ್ಲಾಸುಗಳು ಎಲ್ಲ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಚಟುವಟಿಕೆಗಳು ನಡೀತಾ ಇದೆ. ಎಲ್ಲದರಲ್ಲಿ ಕೂಡ ಈ ಮಕ್ಕಳು ಕ್ರಿಯೇಟಿವ್ ಆಗಿ, ಆ್ಯಕ್ಟಿವ್ ಆಗಿ ಭಾಗವಹಿಸುವ ಕಾರಣ ಇವತ್ತು ವಿದ್ಯಾಸಂಸ್ಥೆ ಒಂದು ಒಳ್ಳೆಯ ಹೆಸರು ಬಂದಿದೆ. ನಮಗೆ ಕೂಡ ಒಳ್ಳೆಯ ದಾಖಲಾಗಿದ್ದಾರೆ ಮಕ್ಕಳು ಕೂಡ. ಹಾಗಾಗಿ ನಮಗೆಲ್ಲರಿಗೂ ಖುಷಿ ಇದೆ. ಒಳ್ಳೆಯ ಮಕ್ಕಳನ್ನು ಪಡ್ಕೊಂಡಂಥ ವಿದ್ಯಾಸಂಸ್ಥೆ ಇಂದು ಒಂದು ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲ ವರ್ಗದ ಜನಗಳು ಕೂಡ, ವಿದ್ಯಾರ್ಥಿಗಳು ಕೂಡ ಇಲ್ಲಿಗೆ ಬರ್ತಾರೆ, ಬಹಳ ಖುಷಿಯಿಂದ ಬರ್ತಾರೆ. ತುಂಬ ಹೆಣ್ಣು ಮಕ್ಕಳು ಇಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ, ಒಳ್ಳೆಯ ಧೈರ್ಯದಿಂದ ಕಳಿಸಿಕೊಡ್ತಾರೆ. ವಿಶೇಷವಾಗಿ ಬಸ್ಸಿನ ವ್ಯವಸ್ಥೆ ಕೂಡ ಈ ವರ್ಷ ಆಗಿದೆ. ಇದೆಲ್ಲವೂ ನಮ್ಮ ವಿದ್ಯಾಸಂಸ್ಥೆಗೆ ಒಂದು ಗರಿಯಾಗಿ ಮೂಡಿ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಎಷ್ಟು ಹೇಳುವಂಥದ್ದು, ಏನು ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅವರು ಮುಂದೆ ಅವರ ಜವಾಬ್ದಾರಿಯನ್ನು ಬಹಳ ಶಿಸ್ತುಬದ್ಧವಾಗಿ, ಅದು ವ್ಯವಸ್ಥಿತವಾಗಿ, ಯಾವುದೇ ವಿದ್ಯಾರ್ಥಿಗಳಿಗೆ ಕುಂದುಕೊರತೆಗಳು ಉಂಟಾದಾಗ ಅದನ್ನು ಅಧ್ಯಾಪಕರಿಗೆ ತಿಳಿಯಪಡಿಸೋದು ಆಗಲಿ, ಎಲ್ಲ ಅಭಿವೃದ್ಧಿಯಲ್ಲಿ ತಾನು ತೊಡಗಿಸಿಕೊಂಡು ವಿದ್ಯಾಸಂಸ್ಥೆಯ ಒಳ್ಳೆಯ ಏನು ಹೆಸರು ಬಂದಿದೆ ಅದನ್ನು ಅಭಿವೃದ್ಧಿಪಡಿಸಿಕೊಂಡು ಹೋಗುವಂಥದ್ದು ಮುಖ್ಯ ಆಗಿರ್ತದೆ. ಅದನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುವಂಥದ್ದಲ್ಲ. ಇದನ್ನು ಈ ವರ್ಷ ಒಂದು ರೀತಿಯಲ್ಲಿ ಆದರೆ ಬರುವ ವರ್ಷಕ್ಕೆ ಇನ್ನಷ್ಟು ಅತ್ಯುತ್ತಮವಾಗಿ ಸಂಘಟನೆ ಮಾಡುವಂಥದ್ದು ಅದು ಮಕ್ಕಳ ಕೂಡ ಜವಾಬ್ದಾರಿ. ಇನ್ನೇನು ನಾವು ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸ್ತೇವೆ, ಇನ್ನೂ ಆ ಮಕ್ಕಳು ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳ MC ಮಾಡುವಂಥದ್ದು, ಚಟುವಟಿಕೆಯಲ್ಲಿ ಭಾಗವಹಿಸುವಂಥದ್ದು ಎಲ್ಲ ಮಕ್ಕಳಿಗೆ ಬಿಟ್ಟದ್ದು. ಅದು ಇನ್ನೂ ಮಕ್ಕಳನ್ನ 1 ವರ್ಷ ಮಕ್ಕಳನ್ನ ಬಿಟ್ಟು ಬಿಡ್ತೇವೆ. ಆ ಮಕ್ಕಳು ಕೂಡ ಶಿಸ್ತುಬದ್ಧವಾಗಿ ಎಲ್ಲ ಕೆಲಸಗಳಲ್ಲಿ ಪಾಲ್ಗೊಂಡು ನಮ್ಮ ವಿದ್ಯಾಸಂಸ್ಥೆಗೆ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಮಾತ್ರ ಅಲ್ಲದೆ ಒಳ್ಳೆಯ ಅಂಕಗಳನ್ನು ಕೂಡ ಗಳಿಸಿದ್ದಾರೆ. ಕಳೆದ ವರ್ಷ ಕೂಡ ಒಂದು ನಮ್ಮ 605 ಅಂಕಗಳನ್ನು ಪಡೆದುಕೊಂಡು ಇಡೀ ಹಿಸ್ಟ್ರಿ ದಾಖಲೆ ನಮ್ಮ ಶಾಲೆಯಲ್ಲಿ 625ರಲ್ಲಿ 605 ಅಂಕಗಳನ್ನು ಪಡೆದುಕೊಂಡು ಒಳ್ಳೆಯ ಹೆಸರನ್ನು ಗಳಿಸಿಕೊಂಡಂಥ ಪ್ರಜನ್ಯ, ಅವಳು ಕೂಡ ಒಬ್ಬ ಗೈಡ್, ಅತ್ಯುತ್ತಮ ಪ್ರಬಂಧಗಾರ್ತಿ ಬರೀತಾಳೆ, ಮಾತ್ರ ಒಳ್ಳೆಯ ಮಾತುಗಾರ್ತಿ ಕೂಡ. ಹಾಗೆಯೇ ಈ ಮಕ್ಕಳಿಗೆ ಕೂಡ ಅದೆಲ್ಲ ಸ್ಫೂರ್ತಿಯಾಗಲಿ ಅಂತ ಹೇಳಿಕೊಂಡು ಈ ವರ್ಷದ 25-26ನೇ ಸಾಲಿನ ಏನು ವಿದ್ಯಾರ್ಥಿ ಸರ್ಕಾರ ಇದೆ, ಸಂಸತ್ ಇದೆ, ಅದು ಅದ್ಭುತವಾಗಿ ನಡೆಯಲಿ. ಅವರ ಮಕ್ಕಳ ಏನು ಅಭಿವೃದ್ಧಿ ಚಟುವಟಿಕೆಗಳು ಬಹಳ ಯಶಸ್ಸಿನತ್ತ ಕೊಂಡೋಗಲಿ ಅಂತೇಳಿ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಾನು ಸಂಯೋಜಕರು ಈ ಕಾರ್ಯಕ್ರಮದ್ದು. ತ್ಯಾಗಂ ಹರೇಕಳ.